ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ಅಂತರಾಳ, ಇದು ಆಂತರ್ಯದ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಂತರ್ಯ ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಜೀವಿಯಲ್ಲೂ ಇರ್ತದೆ. ಆದರೆ ಕಲಾವಿದನ ಜೀವನದಲ್ಲಿ ಆಂತರ್ಯ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಯಾಕಂತ ಹೇಳಿದರೆ ಒಳಗಿರುವಂತಹ ಭಾವನೆ ಹೊರಗಿನ ಮುಖದಲ್ಲಿ ಕಾಣಿಸಿಕೊಂಡಾಗ ಕಲಾವಿದ ಆದಷ್ಟು ಬೇಗದಲ್ಲಿ ಜನರಿಗೆ ತಲುಪ್ತಾನೆ, ಹಾಗೂ ಅವನ ಕಲೆ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಥ ಕಲಾವಿದ ತೆಲಿಕೆಯ ತೆನಾಲಿ ಅನ್ನುವಂಥ ಹೆಸರು. ಜೀವನದಲ್ಲಿ ತೆನಾಲಿ ಆಗಿದ್ದವರು ಹೊರಗಡೆ ನಾಟಕದ ಪ್ರಪಂಚದಲ್ಲಿ ಬೇರೆ ರೀತಿ ಕಾಣಿಸ್ಕೊಳ್ಬೋದು. ನಾಟಕದ ವೇದಿಕೆಯಲ್ಲಿ ತೆನಾಲಿಯಾಗಿ ಕಾಣಿಸ್ಕೊಳ್ಳುವವರು ಜೀವನದಲ್ಲಿ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು ಪ್ರಶ್ನೆಯೇ ಆಗಿ ಉಳಿಯುತ್ತದೆ. ಜೀವನದಲ್ಲಿ ಅವರು ಹೇಗೆ ಇರ್ತಾರೆ ಅನ್ನೋದನ್ನು ನಿಮ್ಮೆದುರು ಬಿಚ್ಚಿಡುವಂತಹ ಕಾರ್ಯಕ್ರಮ ಅಂತರಾಳ. ಇದಕ್ಕೆ ಇವತ್ತು ತೆಲಿಕೆದ ತೆನಾಲಿ ಖ್ಯಾತಿಯ ಸುನೀಲ್ ನೆಲ್ಲಿಗುಡ್ಡೆ ಅವರು ಬಂದಿದ್ದಾರೆ. ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತೆಲಿಕೆದ ತೆನಾಲಿ, ಮೊದಲ ಪ್ರಶ್ನೆ ನನ್ನದಿದೆ. ತೆಲಿಕೆದ ತೆನಾಲಿ ನಾಟಕ ರಂಗದಲ್ಲಿ ಮಾತ್ರವಾ ಅಥವಾ ನಿಜ ಜೀವನದಲ್ಲೂ ಅದೇ ರೀತಿ ಇರ್ತೀರಾ ನೀವು? ಇಲ್ಲ, ನಾಟಕ ರಂಗದಲ್ಲಿ ಮಾತ್ರ. ನಿಜ ಜೀವನದಲ್ಲಿ ನಾನು ಸ್ವಲ್ಪ ರಫ್. ನನ್ನ ನೋಡಿದರೆ ಎಲ್ಲ ಹೇಳ್ತಾರೆ, ಎಂತಮ್ಮರ ಅವರು ಮುಖ ನೋಡುವಾಗ ದಪ್ಪ ಮುಖ ನೋಡಿರ್ತಾರೆ. ಮತ್ತೆ ಡ್ರಾಮಾದಲ್ಲಿ ನಗಿಸ್ತಾರೆ, ಆದ್ರೆ ಹೊರಗಡೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೇನೆ. ಡ್ರಾಮಾದಲ್ಲಿ ಮಾತ್ರ. ನಿಮ್ಮ ಬಾಲ್ಯದ ಜೀವನವನ್ನ ತಿಳ್ಕೊಳ್ಳುವಂಥ ಕುತೂಹಲ, ಬಾಲ್ಯದಲ್ಲೇ ನಟ ಅಥವಾ ನಟನೀಯ ಇದರ ಮೇಲೆ ಆಸಕ್ತಿ ಇತ್ತ? ಹೈಸ್ಕೂಲಲ್ಲಿ ಇರುವಾಗ ಮಿಮಿಕ್ರಿ ಎಲ್ಲ ಮಾಡ್ತಿದ್ದೆ, ಸಣ್ಣದೆಲ್ಲ. ನಮ್ದು ಗುರುಗಳಿದೆ ಮಿಮಿಕ್ರಿ ಮಾಡ್ತಿದ್ದೆ. ಅವ್ರು ಯಾವ ತರ ಮಾತಾಡ್ತಾರೆ ಅದೇ ತರ ಎಲ್ಲ ಮಾತಾಡ್ತಿದ್ದೆ. ಆಮೇಲೆ ನಾನು ಸಣ್ಣ ಇರುವಾಗ ಕಾಪಿಕಾಡ್ ಮಾಸ್ಟರ್ ದೇವದಾಸ್ ಕಾಪಿಕಾಡ್ ಅವರ ಅಪ್ಪಟ ಅಭಿಮಾನಿ ನಾನು. ಅವಾಗ ಈ ಕ್ಯಾಸೆಟ್ ಬರ್ತಿತ್ತು, ಯಾವ್ದು ರೀಲ್ ಇದ್ದು. ಆ ಕ್ಯಾಸೆಟ್ ಹಾಕಿ, ಆಗ ನಮ್ಗೆಲ್ಲ ಮನೆಯಲ್ಲೆಲ್ಲ ಕರೆಂಟ್ ವ್ಯವಸ್ಥೆ ಇರ್ಲಿಲ್ಲ ಆ ಟೈಮಲ್ಲಿ. ಅವಾಗ ಈ ಬ್ಯಾಟ್ರಿ ಬರುತ್ತೆ, ಬ್ಯಾಟ್ರಿಯಿಂದ ಕೊಟ್ಟು ಕರೆಂಟ್ ಕೊಟ್ಟು ನಮ್ಮ ಮಾವ ಅಂತಂದು ಫಿಲಿಪ್ಸ್ ಟೇಪ್ ಇತ್ತು, ಆ ಟೇಪಿಗೆ ಹಾಕೋದು ಯಾವ್ದಾನ ಈ ಕ್ಯಾಸೆಟನ್ನು ಹಾಕಿ ಅದರಲ್ಲ ರೆಕಾರ್ಡ್ ಮಾಡೋದು. ಒಂದು ನಾಟಕ ಆದಮೇಲೆ ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟರೆ ಇನ್ನೊಂದು ನಾಟಕ ರೆಕಾರ್ಡ್ ಮಾಡಿಕೊಡ್ತಾ ಇದ್ರು. ಅದನ್ನು ಹಾಕಿ ರೆಕಾರ್ಡ್ ಕೇಳ್ತಾ ಇದ್ದೆ. ಅದರ ಒಂದು ಆಸೆ ಇತ್ತು, ದೇವದಾಸ್ ಕಾಪಿಕಾಡ್ ಮಾಸ್ಟರ್ ಹತ್ರ ಮಾತಾಡಬೇಕು, ಅವ್ರ ಥರ ಆಗಬೇಕು ಅಂತ ಒಂದು ತುಂಬ ಆಸೆ ಇತ್ತು. ಬೆಳೀತಾ 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 ಏನೋ ಒಂದು ಆಪರ್ಚುನಿಟಿ ಸಿಕ್ತು, ಅವರೊಟ್ಟಿಗೆ ನಟನೆ ಮಾಡುವಂಥದ್ದು, ಅವರೊಟ್ಟಿಗೆ ಕ್ಲೋಸ್ ಆಗಿರುವಂಥದ್ದು ಒಂದು ಆಪರ್ಚುನಿಟಿ ಸಿಕ್ತು. ಮತ್ತೆ ನಾನೀಗ ಟ್ಯಾಟು ಹಾಕಿದ್ದೇನೆ ಇಲ್ಲಿ ನನ್ನ ಲೆಫ್ಟಲ್ಲಿ, ಅವರದು ಇಲ್ಲಿ ಟ್ಯಾಟು ಇದೆ ನಂದು. ನನಗೆ ಅವರು ದೇವರು, ನನಗೆ ಗುರುಗಳಂತ ಇಲ್ಲ, ಯಾರು ಕಲಿಸಿದ ಗುರುಗಳಂತ ಯಾರು ಇಲ್ಲ, ಅವರೇ ಸ್ಫೂರ್ತಿ ನನಗೆ. ಅವರನ್ನು ನೋಡಿ ಕಲ್ತಾನೆ ನಾನು ಹಾಗೆ. ವೆರಿ ನೈಸ್. ಸೊ ಸುನೀಲ್ ಅವರು ನಾಟಕ ರಂಗ ಅಥವಾ ಡ್ರಾಮಾ ಜೀವನವನ್ನು ತುಂಬ ಪ್ರೀತಿಸ್ತಾರೆ. ಆದರೆ ಅದರಿಂದ ಏನು ಸಿಕ್ಕಿತು ಸುನೀಲ್ ಅವರಿಗೆ? ನೆಮ್ಮದಿಯ, ದುಡ್ಡ ಅಥವಾ ಜೀವನನ? ದುಡ್ಡು ಸಿಗ್ಲಿಲ್ಲ, ನೆಮ್ಮದಿ ಉಂಟು, ಖುಷಿ ಉಂಟು, ಏನೋ ಒಂದು ಖುಷಿ ಉಂಟು. ಎಲ್ಲಿಯಾದ್ರೂ ಹೋದ್ರೆ ಎಲ್ಲ ಪರಿಚಯ ಮಾಡ್ತಾರೆ. ನಾವು ನಮ್ಮಷ್ಟಕ್ಕೆ ಇದ್ರೆ ಸಹ ಅವ್ರು ಬಂದು ಮಾತಾಡ್ತಾರೆ, ಪರಿಚಯ ಮಾಡ್ಕೊಳ್ತಾರೆ. ಆಮೇಲೆ ಎಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋದಾದ್ರೆ ಎಲ್ಲ ಲೈನ್ ಇದ್ರೆ ನಮ್ಗೊಂದು ಸ್ಪೆಷಲ್ ಆಗಿ ಕರ್ಕೊಂಡು ಹೋಗ್ತಾರೆ. ಸಭೆ ಎಲ್ಲ ಇದ್ರೆ ಬಲೆ ಮರ ಅಂತ ಕರ್ಕೊಂಡು ಹೋಗ್ತಾರೆ. ಅದೊಂದು ನೆಮ್ಮದಿ ಇದೆ. ಹಣ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ, ಹಣ ಮಾಡ್ಲಿಲ್ಲ, ನೆಮ್ಮದಿ ಉಂಟು ಅಷ್ಟೇ. ನೆಮ್ಮದಿ ಉಂಟು, ತುಂಬಾ ನೆಮ್ಮದಿ ಉಂಟು. ಸರಿ ಸರ್, ಹಾಗಾದ್ರೆ ಹೊಟ್ಟೆಪಾಡಿಗೋಸ್ಕರ ಏನು ಮಾಡ್ತೀರಾ? ಬದುಕಬೇಕಲ್ಲ, ಹೊಟ್ಟೆಗೆ 3 ಹೊತ್ತು ಊಟ ಆಗಬೇಕು, ನಮ್ಮನ್ನು ನಂಬ್ಕೊಂಡಿರುವಂತಹ ಜೀವಗಳು ಇರ್ತದೆ. ಹೊಟ್ಟೆಪಾಡಿಗೋಸ್ಕರ ಏನು ಮಾಡ್ತೀರಾ? ಹೊಟ್ಟೆಪಾಡಿಗೆ ಡ್ರಾಮಾ ಮಾಡ್ತೀನಿ, ಸಿನಿಮಾ ಮಾಡ್ತೀನಿ. ಇದ್ದಣ ಸಾಕು, ಊಟ ಮಾಡ್ಲಿಕ್ಕೆ ಸಾಕು. ಟೆನ್ಷನ್ ತಗೊಳ್ಳೋದಿಲ್ಲ ಜಾಸ್ತಿ ಯಾವುದು. ಮತ್ತೆ ಆಸೆ ಇಲ್ಲ, ಅಷ್ಟು ಬೇಕು ಇಷ್ಟು ಬೇಕಂತ ಆಸೆ ಇಲ್ಲ, ಇದ್ದದಲ್ಲೇ ಸುಧಾರಿಸ್ಕೊಂಡು ಹೋಗ್ತೇವೆ. ಎಸ್. ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಯಾರೆಲ್ಲ ಇದ್ದಾರೆ ನಿಮ್ಮ ಜೊತೆ? ನಿಮ್ಮ ಕುಟುಂಬ? ನಾನು ಮತ್ತು ನನ್ನ ಅಮ್ಮ ಇಬ್ಬರೇ ಇರೋದು ಮನೆಯಲ್ಲಿ. ಮತ್ತೆ ಅಣ್ಣ ಇದ್ದಾರೆ, ಅಣ್ಣ ಬೇರೆ ಇದ್ದಾರೆ. ಇಬ್ಬರು ಅಕ್ಕ, ಅವರು ಬೇರೆ ಇದ್ದಾರೆ, ಅವರು ಸಹ ಮದುವೆ ಆಗಿ ಹೋಗಿದ್ದಾರೆ. ನಾನು ಮತ್ತು ನನ್ನ ಅಮ್ಮ ಇಬ್ಬರೇ ಇರೋದು. ಓಕೆ. ನಿಮ್ಮ ಈ ಪುಟ್ಟ ಕುಟುಂಬಕ್ಕೆ ನೀವು ದೊಡ್ಡ ಆಸರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಈ ಡ್ರಾಮಾ ಅಥವಾ ಸಿನಿಮಾ ಅಂತ ಬಂದಾಗ ಮೊದಲ ಆಯ್ಕೆ ನಿಮ್ಮದು ಡ್ರಾಮಾನೇ ಆಗಿರ್ತದಂತೆ. ನಿಮ್ಮ ಹತ್ತಿರ ಇರೋರು ಹೇಳಿದಂತಹ ಮಾತಿದು. ಸಿನಿಮಾ ಬಂದರೂ ಕೂಡ ನೀವು ಡ್ರಾಮಕ್ಕೆ ಕೊಡಬೇಕಾದ ಸಮಯ, ಆ ಟೈಮ್ಗೆ ನಾನು ಇರ್ತೇನೆ ಹೇಳಿದರೆ ಅಲ್ಲಿ ಇರಲೇಬೇಕು, ಹಾಗಾಗಿ ಸಿನಿಮಾವನ್ನು ಬಿಟ್ಟಿದ್ದೀರಿ ಅಂತ. ಇದು ಎಷ್ಟು ಒಳ್ಳೆಯ ನಿರ್ಧಾರ ಅಂತ? ನನಗೆ ಡ್ರಾಮವೇ ಇಷ್ಟ ತುಂಬ. ಯಾಕಂದರೆ ನಾವು ಒಂದು ಖಾಲಿ ಬಟ್ಟಲ್ಲಿ ಇಟ್ಕೊಂಡು ಹೋಗುವವರೆಲ್ಲ ಕಲಾವಿದರು. ನಮಗೆಲ್ಲ ಸಂಘ ಸಂಸ್ಥೆಯವರು ಹಾಕ್ತಾರೆ ಬಟ್ಲಿಗೆ ಕರೆದು ಬನ್ನಿ ಇವತ್ತು ನಮ್ಮಲ್ಲಿ ಊಟ ಮಾಡಿ ಬನ್ನಿ ಅಂತ. ಅದು ಡ್ರಾಮಾ ಕೊಡೋದಂದರೆ ನಮಗೆ ಊಟ ಕೊಡೋದು ಅವರು.
ಹಾಗಾಗಿ ನನಗೆ ಡ್ರಾಮಾ ಮುಖ್ಯ. ಡ್ರಾಮಾ ಮಾಡಿದಷ್ಟು ಖುಷಿ ಸಿನಿಮಾದಲ್ಲಿ ಸಿಗೋದಿಲ್ಲ, ಪಕ್ಕ 100%. ಡ್ರಾಮಾದಲ್ಲಿ ಆ್ಯಕ್ಟ್ ಮಾಡಿದಷ್ಟು ಖುಷಿ ಸಿನಿಮಾ ರಂಗದಲ್ಲಿ ಸಿಗೋದಿಲ್ಲ. ಡ್ರಾಮಾದಲ್ಲಿ ಓಪನ್ ಆಗಿ ನಾವು ಮಾತಾಡ್ತೇವೆ, ಆಡಿಯನ್ಸ್ ಎದುರಲ್ಲಿರ್ತಾರೆ, ಆ ಡ್ರಾಮಾ ಆದಮೇಲೆ ಬಂದು ಕಮೆಂಟ್ಸ್ ಹೇಳ್ತಾರೆ, ಆ ಥರ ಆಗಿದೆ ಈ ಥರ ಆಗಿದೆ ಅಂತ. ಸಿನಿಮಾ ಆ ಥರ ಅಲ್ಲ. ಸಿನಿಮಾದಲ್ಲಿ ಎಷ್ಟು ಬೇಕಾದರೂ ಟೇಕ್ ತೊಗೊಳ್ಬೋದು, ಆದರೆ ಡ್ರಾಮಾದಲ್ಲಿ ಟೇಕ್ ತೊಗೊಳ್ಲಿಕ್ಕಿಲ್ಲ. 3 ಗಂಟೆ ಒಂದೇ ಟೇಕಲ್ಲಿ ಹೋಗ್ತದೆ ಡ್ರಾಮಾ. ಸಿನಿಮಾ ಬೇಕಾದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಬೇಕಾದರೆ ಟೇಕ್ ತೊಗೊಳ್ಬೋದು. ಸೊ ಡ್ರಾಮಾನೇ ಸೂಪರ್. ಆದರೂ ಕೂಡ ಒಂದು ಕಡೆ ಮನಸ್ಸಿರುವುದಿಲ್ವೇ ಸರ್? ಯಾಕಂತ ಹೇಳಿದ್ರೆ ಈಗ ದೇವದಾಸ್ ಕಾಪಿಕಾಡ್ಸ್ ನಾಟಕ ರಂಗದಲ್ಲಿ ಅವ್ರದ್ದು ದೊಡ್ಡ ಹೆಸರು, ಆದರೂ ಸಿನಿಮಾ ಮಾಡ್ತಾರೆ, ಸಿನಿಮಾಕ್ಕೆ ನಿರ್ದೇಶನ ಮಾಡ್ತಾರೆ. ಅದರ ಜೊತೆಗೆ ಸುಮಾರು ನಾಟಕ ಕಲಾವಿದರು, ಈಗ ಅರವಿಂದ್ ಬೋಳರ್ ಸರ್ ಇರ್ಬೋದು, ಭುಜರಾಜ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಾಟಕ ರಂಗದಲ್ಲಿ ಇದ್ದವರೇ, ಈಗಲೂ ಇದ್ದಾರೆ. ಆದರೂ ಸಿನಿಮಾದಲ್ಲೂ ಮಿಂಚ್ತಾ ಇದ್ದಾರೆ. ಆದರೆ ಸುನಿಲ್ ನೆಲ್ಲಿಗುಡ್ಡೆ ಅವರು ಕೆಪಾಸಿಟಿ ಇದ್ದು ಜನನ ನಾಟಕದ ವೇದಿಕೆಯಲ್ಲಿ ಎಂಟರ್ಟೈನ್ ಮಾಡಿದವರು, ಸಿನಿಮಾದಲ್ಲಿ ಅವರಿಗೆ ತಕ್ಕದಾದಂತಹ ಪಾತ್ರಗಳು ಸಿಕ್ಕಿತ, ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ತೃಪ್ತಿ ಇದೆಯಾ? ನಿಮಗೆ ಬೇಕಾದ ಪಾತ್ರ ಈಗ ನನಗೆ ಏಸ ಸಿನಿಮಾ ಒಂದು ಒಳ್ಳೆ ಲೈಫ್ ಸಿನಿಮಾ ಏಸ. ಆಮೇಲೆ ಮದಿಮೆ ನನ್ನ ಮೊದಲ ಸಿನಿಮಾ ಮದಿಮೆ, ವಿಜಯ್ ಕುಮಾರ್ ಕೊಡಿಯಾಲ್ ಬೈ ನಿರ್ದೇಶನದು. ಆಮೇಲೆ ಪಿಂಗಾರ್ ಅಂತ ಸಿನಿಮಾ ಮಾಡಿದ್ದೀನಿ, ನ್ಯಾಷನಲ್ ಅವಾರ್ಡ್ ಆಗಿದೆ, ಇಂಟರ್ನ್ಯಾಷನಲ್ ಅವಾರ್ಡ್ ಆಗಿದೆ, ಏಷ್ಯಾದ ಬೆಸ್ಟ್ ಸಿನಿಮಾ ಅಂತ ಆಗಿದೆ ಪಿಂಗಾರ್ ಅಂತ ಸಿನಿಮಾ ಮಾಡಿದ್ದೇನೆ. ಖುಷಿ ಉಂಟು. ಎಲ್ಲ ಪಾತ್ರ ಸಣ್ಣ ಪಾತ್ರ ಖುಷಿ ಕೊಡ್ತದೆ ನನಗೆ. ಯಾಕಂದರೆ ನಾನು ಹಣಕ್ಕೋಸ್ಕರ ಹೋದವನಲ್ಲ, ಇಷ್ಟರವರೆಗೆ ಹಣ ಅಂತ ಹೋದವನಲ್ಲ, ಡಿಮಾಂಡ್ ಮಾಡಿದವನಲ್ಲ. ಕೊಟ್ಟ ಪಾತ್ರವನ್ನು ಅದಕ್ಕೆ ಎಷ್ಟು ಜೀವ ಕೊಡಬೇಕು ಅಷ್ಟು ಜೀವ ಕೊಟ್ಟು ಬರ್ತೇನೆ. ಮತ್ತು ಬಕೆಟ್ ಹಿಡಿಯುವುದಂತ ನನಗೆ ಗೊತ್ತೇ ಇಲ್ಲ. ನಾನು ಆ ಥರ ಕಲಾವಿದ, ನೇರ ಹೇಳಿಬಿಡ್ತೇನೆ. ಮುಖಕ್ಕೆ ಹೊಡೆದಾಗ ಯಾರೇ ಇರಲಿ, ಅದು ಮುಖಕ್ಕೆ ಹೊಡೆದಾಗ ಹೇಳಿಬಿಡ್ತೇನೆ. ಹಾಗಾಗಿ ನಾನು ಕೆಲವರಿಗೆ ಇಷ್ಟ ಆಗೋದಿಲ್ಲ, ತುಂಬ ಜನಕ್ಕೆ ನಾನು ಇಷ್ಟ ಆಗೋದಿಲ್ಲ. ನಾನು ಎಷ್ಟೇ ಜನ ಇರಲಿ, ಬೇಕಾದರೆ ನಂದು ತಪ್ಪಾದರೆ ಹೌದು ನಂದು ತಪ್ಪಂತ ಹೇಳ್ತೇನೆ, ಎದುರು ನಾವು ತಪ್ಪಾದರೆ ಹೇಳಿಬಿಡ್ತೇನೆ ನಿಂದು ತಪ್ಪು ಮಾರ ಅಂತ. ಹಾಗೆ ಎರಡು ಬದುಕನ್ನು ನೋಡಿದ್ದೀರಿ ಸರ್, ಡ್ರಾಮಾದ ಬದುಕು ಹಾಗೂ ಸಿನಿಮಾದ ಜಗತ್ತು. ಇದೆರಡರಲ್ಲೂ ಯಾವುದರ ಕೊರತೆ ಇದೆ, ಯಾವುದು ಬದಲಾಗಬೇಕು ಅಂತ ಅನಿಸುತ್ತೆ ನಿಮಗೆ? ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ತುಳುನಾಡಿನಲ್ಲೆಲ್ಲ. ಯಾವುದರಲ್ಲಿ ಸಹ ಬದಲಾಗಲಿಕ್ಕೆ ನಾವಾಗೆ ಬದಲಾಗಬೇಕು ವಿನ ಮತ್ತೊಬ್ಬ ನನಗೆ ಬುದ್ಧಿ ಹೇಳಿ ಬದಲಾಗುವಂಥದ್ದು ನನಗೆ ಕಾಣುವುದಿಲ್ಲ. ಅಂಥದ್ದು ಆಗ್ತದೆ ಅಂತ ನನಗೆ ನಂಬಿಕೆ ಸಹ ಇಲ್ಲ. ಕ್ರಮೇಣ ನೋಡಬೇಕು ಯಾವ ಬೆಳವಣಿಗೆ ಯಾವ ಥರ ಹೋಗ್ತದೆ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ಬದಲಾವಣೆ ಮಾಡಲಿಕ್ಕೆ ಖಂಡಿತ ಆಗುವುದಿಲ್ಲ, ಬದಲಾಗ್ತಾ ಹೋಗ್ಬೇಕಷ್ಟೇ ನಾವೇ. ಇನ್ನೊಬ್ಬನ ಮಾತು ಕೇಳಿ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎಲ್ಲ ಹಠ ಇರುವವರು ಇರುವುದೆಲ್ಲ. ಸಿನಿಮಾ ಡ್ರಾಮಾ ಅದನ್ನು ಹೊರಗಿಟ್ಟು ಸ್ವಲ್ಪ ಮಾತಾಡೋಣ ಸರ್. ಮೊದಲನೇದಾಗಿ ಸುನೀಲ್ ಅವರು ನಟ ಆಗೋಕ್ಕಿಂತ ಮುಂಚೆ ಏನೊಬ್ಬ ಆಗಿದ್ರು, ಅದನ್ನು ಹೇಳಿ. ನೀವು ನಟ ಆಗೋಕ್ಕಿಂತ ಮುಂಚೆ ನೀವು ಹೇಗಿದ್ರಿ, ಏನು ಕೆಲಸ ಮಾಡ್ತಾಯಿದ್ರಿ, ಅಥವಾ ನಟನೆಯೇ ನಿಮ್ಮ ಮೊದಲನೇ ಕೆಲಸವಾ ಅಂತ? ಕೆಲಸ ಅಂದರೆ ನನಗೆ ಆ್ಯಕ್ಟಿಂಗೇ ನನ್ನ ಮೊದಲ ಕೆಲಸ. ಆಮೇಲೆ ಕೆಲಸ ಎಲ್ಲ ಮಾಡಿದ್ದೇನೆ, ಈ ಹೋಟ್ಲಲ್ಲೆಲ್ಲ, ಇದು ಜ್ಯೂಸ್ ಅಂಗಡಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದೇನೆ ಶಾಲೆ ಬಿಡುವಾಗ. ಕಲೀಲಿಕ್ಕೆ ಹುಷಾರಿದ್ದೆ, ತುಂಬ ಹುಷಾರಿದ್ದೆ. ನನಗೆ ಈಗ ಬೇಜಾರಾಗ್ತದೆ, ನಾನು ಒಂದು ಡ್ರಾಮಾದ ಹಿಂದೆ ಬಂದು ಈ ಥರ ಆದೆ ಅಂತ ನನಗೆ ಫೀಲ್ ಆಗ್ತದೆ. ಹೆಸರಾಗಿದೆ ಅಷ್ಟೇ, ಕಲೀಲಿಕ್ಕೆ ತುಂಬ ಹುಷಾರಿದೆ ನಾನು. ನಂದು ಪೋಖ್ರಿ ಸ್ವಲ್ಪ ಜಾಸ್ತಿ ಆಯಿತು. ಶಾಲೆಯಲ್ಲಿ ಮಾಸ್ಟ್ರಿಗೆ ಉಪದ್ರವ ಮಾಡೋದು, ಟೀಚರಿಗೆ ಉಪದ್ರವ ಮಾಡೋದು, ಆ ಥರ ಎಲ್ಲ ಜಾಸ್ತಿ ಆಯಿತು. ಶಾಲೆಯಲ್ಲಿ ಸಹ ಕ್ಲಾಸ್ ಪರೀಕ್ಷೆಯಲ್ಲೆಲ್ಲ ಒಳ್ಳೆ ಮಾರ್ಕ್ ಬರ್ತಾಯಿತ್ತು, ಒಳ್ಳೆ ಕಲಿತಾ ಇದ್ದೆ. ನನ್ನ ಅಮ್ಮನಿಗೆ ಮಾಸ್ಟರ್ಸ್ ಹೇಳ್ತಾಯಿದ್ರು ಕರೆದು, ಅವನು ಒಳ್ಳೆ ಕಲಿತಾನೆ, ಆದರೆ ಒಂದು ಸಹವಾಸ ದೋಷ ಒಂದು ಸರಿ ಇಲ್ಲ, ಕೇಳೋದಿಲ್ಲ, ಸಿಟ್ಟು ಜಾಸ್ತಿ ಮಾಡ್ತಾನೆ, ಶಾಲೆಯಲ್ಲಿ ಯಾರಂತ ಕೇಳೋದಿಲ್ಲ. ನಾನು ತುಂಬ ಇದು ಮಾಡಿದ್ದೇನೆ. ಮಾಸ್ಟರ್ ಇದು ಪಂಚರ್ ಮಾಡೋದು, ಗಾಡಿ ಸಿಟ್ಟು ಬಂದರೆ ಕೈ ಹೊರಡ್ಕೊಂಡು ಪಂಚರ್ ಮಾಡಿ ಬರೋದು ಅಂಥದ್ದೆಲ್ಲ ಮಾಡಿದ್ದೇನೆ. ಹಾಗಾಗಿ ಮತ್ತೆ ಅವರಿಗೆ ಸಹ ಸಾಕಾಯಿತು, ಇವನನ್ನು ಇಟ್ಟರೆ ಕಷ್ಟ ಆಗ್ತದೆ ಅಂತ ಮತ್ತೆ ಅವರು ಸಹ ಅಲ್ಲಿ ಹೆಣ್ಣು ಮಾಡಿಬಿಟ್ರು. ಮತ್ತೆ ಹೋಗೋದಾದ್ರೆ ಬೇರೆ ಹೋಗ್ಲಿಕ್ಕೆ ಇತ್ತು ನನಗೆ. ನನ್ನ ಫ್ರೆಂಡ್ ಒಬ್ಬ ಹೋದ ನನ್ನೊಟ್ಟಿಗಿದ್ದ, ಬಲ ನೀನು ಈಗಲ ಬಲ ಅಂತ ಹೇಳಿದ. ಬೇಡ ಮಾರ, ನನಗೆ ಇವತ್ತೇ ಸಾಕು, ಇಷ್ಟಕ್ಕೆ ಸಾಕು, ಇನ್ನು ಬರೋದಿಲ್ಲ ನಾನು ಅಂತ ಹೇಳಿದೆ. ಅವ ಈಗ ಒಂದು ತಿಂಗಳಿಗೆ 1 ಲಕ್ಷ ದುಡಿತಾನೆ ಸಂಬಳ. ಅಯ್ಯಯ್ಯೋ, ನಿಮ್ಗೆ ಈಗ ಅನ್ನಿಸ್ತಾ ಇಲ್ವಾ ಬಹುಶಃ ಎಜುಕೇಶನ್ ಮುಂದುವರಿಸ್ತಿದ್ರೆ ನಾನು ದೊಡ್ಡ ಜಾಬಲ್ಲಿ ಇರ್ತಿದ್ನೋ ಎಷ್ಟೋ? ಖಂಡಿತ. ಈಗ ಅದೇ ಕೊರೋನಾ ಬಂದ್ಮೇಲೆ ಅದೆಲ್ಲ ಗೊತ್ತಾಯ್ತು, ನಾವು ಬೇಡ ಇತ್ತು, ಬಣ್ಣದ ಬದುಕು ಸಾಕಾಯ್ತು ಅಂತ ಆಗ್ತಿತ್ತು.
ಎಸ್, ಇದೇ ವಿಚಾರ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ. ಕೊರೋನಾದ ಟೈಮಲ್ಲಿ ಸುನೀಲ್ ಅವರು ತುಂಬ ಕಷ್ಟ ಅನುಭವಿಸಿದ್ರಂತೆ. ಆ ಟೈಮಲ್ಲಿ ನಾಟಕ ಇಲ್ಲದೆ ಕೇವಲ ನಾಟಕವನ್ನೇ ನಂಬಿದ್ರಿ. ಕೊರೋನಾದ ಟೈಮ್ ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಸರ್ ಆ ವರ್ಷಗಳು? ನನಗೆ ದೇವರ ದೇಹದಲ್ಲಿ ನನ್ನ ಅಣ್ಣ ಇದ್ದಾನೆ, ಅನಿಲ್ ಅಂತ, ಅನಿಲ್ ಪೂಜಾರಿ. ಅವನು ಇಷ್ಟವರೆಗೆ ನಾನು ಬಿಟ್ಟಾಕ್ಲಿಲ್ಲ. ನಾನು ಇವತ್ತು ಏನಾಗಿದೆ ಅಂದರೆ, ನಂದು ರಾಜ್ಯೋತ್ಸವ ಆಗಲಿ ಎಂತ ಆದರೆ ಸಹ ನಾನು ಅವನೇ ಕಾರಣ. ನಂಗೆ ಒಂದು ಅಡಿಪಾಯ ಅವನೇ ಲಿಫ್ಟ್ ಮಾಡಿದ್ದ. ನನಗೆ ಅಷ್ಟು ಕಷ್ಟ ಬರಲಿಲ್ಲ ಕೊರೋನಾ ಟೈಮಲ್ಲಿ. ಯಾರಿಗೆ ಕಷ್ಟ ಇತ್ತು ಅವರಿಗೆ ನಾವು ಹೆಲ್ಪ್ ಮಾಡಿದೆ. ನಮಗೆ ಯಾರಾದರೂ ಒಂದು ಕಮಿಟಿಯವರು, ಯಾವ ಟ್ರಸ್ಟ್ನವರು, ಸುನಿಲ್ ಅಣ್ಣ ಹೀಗೆ ಉಂಟು, ಅಕ್ಕಿ ಉಂಟು, ಯಾರಿಗಾದ್ರೂ ಕೊಡ್ಲಿಕ್ಕಿದ್ರೆ ಕೊಡಿ ನಿಮ್ಮ ಟೀಮ್ನವರಿಗೆ ಅಂತ ಹೇಳಿದರೆ ಅಲ್ಲಿಂದ ಹೋಗಿ ತಂದು ನಾನು ಎಲ್ಲ ಕೊಡ್ತಾಯಿದ್ದೆ. ಆದರೆ ಟೀಮ್ನವರಿಗೆ ಕೊಡ್ತಾ ಇರಲಿಲ್ಲ ನಾವು. ಯಾರಿಗೆ ಬರ್ತದೆ ಟೀಮ್ನಲ್ಲಿ, ಅವ್ರು ಯಾರು ಒಂದು ಲೆವೆಲಲ್ಲಿ ಇದ್ದಾರೆ ಅವ್ರ ಹತ್ರ ಎಲ್ಲ ತೆಕ್ಕೊಂಡು ಬೇರೆ ಊರಿನವ್ರಿಗೆ, ಪಾಪದವ್ರು ಯಾರಿದ್ದಾರೆ ಅವರಿಗೆಲ್ಲ ಕೊಡ್ತಾ ಇದ್ವಿ. ಕೊರೋನಾ ಟೈಮಲ್ಲಿ ಒಂದು ಮನೆ ಸಹ ಕಟ್ಟಿಸಿದ್ವಿ ನಾವೊಂದು ಪಾಪದವ್ರಿಗೆ. ಈಗ ಕೊರೋನಾ ಅಂತ ಬಂದ ತಕ್ಷಣ ಕಲಾವಿದರಿಗೆ ನಿಜವಾದ ಬೆಲೆ ಗೊತ್ತಾಯಿತು. ಬಹುಶಃ ನಾಟಕದ್ದು ಕೂಡ ಅಷ್ಟೇ. ನಾಟಕ ಇರುವಾಗ ಜೀವನ ಹೋಗ್ತಿದ್ದದ್ದು ಗೊತ್ತಾಗ್ತಿರ್ಲಿಲ್ಲ. ಪ್ರತಿಯೊಂದು ದಿನ ಕೂಡ ಕಷ್ಟ ಆಗ್ತಾ ಹೋಯಿತು. ಕಲಾವಿದರಿಗೆ ಲೈಫಲ್ಲಿ ಯಾಕೆ ಸರ್ ಸೆಕ್ಯೂರಿಟಿ ಅನ್ನೋದೇ ಇರುವುದಿಲ್ಲ? ಬೇರೆಯವರಿಗೆ ಒಂದು ತಿಂಗಳಿಗೆ ಅವ್ರು ಕೆಲಸ ಮಾಡೋದಿದ್ರೂ ಆ ಟೈಮ್ಗೆ ಸಂಬಳ ಬರುತ್ತೆ, ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ. ಕಲಾವಿದರಿಗೆ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇಲ್ಲ. ನಾನು ಅದೇ ವಿಷಯ ನಾವೊಂದು ಚರ್ಚೆ ಮಾಡುವಾಗ ಅವರು ಹೇಳಿದ್ದಾರೆ, ನೀವು ಕಲಾವಿದ ಅನ್ನೋದಕ್ಕೆ ಪ್ರೂಫ್ ಯಾವುದು ಉಂಟು ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಇದು ಸರ್ಕಾರದಿಂದ ಎಂಥ ಮಾನ್ಯತೆ ಸಿಗ್ಬೋದು ಕಲಾವಿದರಿಗೆ ಅಂತ ಹೇಳುವಾಗ, ನೀವು ಕಲಾವಿದರು ಅಂತ ಹೇಳಲಿಕ್ಕೆ ಪ್ರೂಫ್ ಎಂಥದ್ದು ಅಂತ ಹೇಳಿದ್ದಾರೆ. ನೀವು ನಾಟಕ ಮಾಡಿದ್ರೆ ಅಷ್ಟೇ, ನಿಮ್ಮ ಹತ್ರ ಎಂತ ಉಂಟು ಪ್ರೂಫ್ ಅಂತ? ಇಲ್ಲಿ ನಮಗೆ ಏನಿಲ್ಲ, ಇದು ಒಕ್ಕೂಟದೊಂದು ID ಕಾರ್ಡ್ ಕೊಡ್ತಾರೆ ಅಷ್ಟೇ. ಸರ್ಕಾರದಿಂದ ನಮಗೆ ಎಂಥ ಸಹ ಪ್ರೂಫ್ ಇಲ್ಲ ನಾವು ಕಲಾವಿದರು ಅಂತ ಹೇಳಲಿಕ್ಕೆ. ಆಮೇಲೆ ಈಗೆಲ್ಲ ಮೊನ್ನೆ ಎಂಥದ್ದು ಹಾಕಿದ್ದಾರೆ, ಅರ್ಜಿ ಎಲ್ಲ ಹಾಕಿ ಅಂತ ಹಾಕಿದ್ದೇವೆ. ಆಮೇಲೆ ಅದರ ವಿಷಯವೇ ಇಲ್ಲ ಸರ್ಕಾರದಿಂದ, ಆದರೆ ಎಂಥ ಅಂತ ವಿಷಯ ಇಲ್ಲ. ಸರ್ಕಾರದಿಂದ ಎಂಥದ್ದು ಕೊಟ್ಟರೆ ಗೊತ್ತಾಗ್ತದೆ ಇವು ಕಲಾವಿದರು ಸರ್ಕಾರದಿಂದ ಗೊತ್ತಾಗ್ತದೆ. ಅಂಥದ್ದೇನಿಲ್ಲ, ನಮಗೆ ಆಗಲಿಲ್ಲ ಅಷ್ಟು ತನಕ. ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದಾ ನೀವು ಮುಂದೆ ನಿಂತಿದ್ದನ್ನು ಮಾಡಿಸ್ತೀರಿ ಅಂತ? ಇಲ್ಲ, ಒಬ್ಬರಿಂದ ಸಾಧ್ಯ ಇಲ್ಲ, ಖಂಡಿತ. ಅದು ಇಲ್ಲಿ ಖಂಡಿತ ಆಗೋದಿಲ್ಲ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ತಲೆಯವರಿರೋದು ಹಾಗಾಗಿ. ಎಸ್ ಸರ್, ತುಳು ಭಾಷೆಗೆ ಬಹಳಷ್ಟು ಒತ್ತು ಕೊಡುವಂಥವರು ನೀವು. ತುಳುನಾಡಿನ ದೊಡ್ಡ ಕಲಾವಿದ. ತುಳು ಭಾಷೆಗೆ ಯಾವಾಗಲೂ ಧ್ವನಿ ಆಗ್ತೀರಾ. ತುಳು ಭಾಷೆಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಹೋರಾಟ ಇದ್ರ ಜೊತೆಗೆ ಆಗ್ತೀರಾ. ಯಾಕಾಗಿ ಈ ಪ್ರೀತಿ ತುಳು ಭಾಷೆ ಮೇಲೆ ಇಷ್ಟ? ನಮ್ಮ ತಾಯಿ ಮೇಲೆ ಪ್ರೀತಿ ಇರುವಾಗ, ನಮ್ಮ ತಾಯಿ ಅಂದರೆ ಯಾರು? ತುಳು, ನಮ್ಮ ಭಾಷೆ ತುಳು, ಅಪ್ಪೆ ಭಾಷೆ ಅಂತ ಹೇಳ್ತಾರೆ. ತಾಯಿ ಮಾತೃಭಾಷೆ ಅಂತ ಹೇಳ್ತಾರೆ. ತಾಯಿಯನ್ನಿಗೆ ಪ್ರೀತಿ ಮಾಡ್ತೇವೆ, ಹಾಗೆ ನಮ್ಮ ತುಳುವನ್ನು ಪ್ರೀತಿ ಮಾಡಲೇಬೇಕು. ಅಷ್ಟೇ ಪ್ರೀತಿ ಬೇಕು ನಮಗೆ. ಯಾಕಂದರೆ ನಾವು ನಮ್ಮಷ್ಟು ಒಂದು ಸಂಸ್ಕೃತಿ ಆಚಾರ ವಿಚಾರವಿರುವಂತಹ ಒಂದು ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ತುಳುನಾಡಿನಷ್ಟು ಎಲ್ಲಿ ಸಹ ಇಲ್ಲ. ಯಾವ ದೇಶಕ್ಕೆ ಹೋದರೆ ಸಹ ತುಳುನಾಡಿನಷ್ಟು ಆಚಾರ ವಿಚಾರ, ದೈವಾರಾಧನೆ, ಕಂಬಳ, ಅಂಕ, ಕೋಳಿ ಅಂಕ ಎಲ್ಲ ಸಹ ನಮ್ಮ ತುಳುವಿನಲ್ಲಿ ಮಾತ್ರ ಇರೋದು. ಮತ್ತು ನಮ್ಮ ದೇವರ ಕಾರಣಿಕ ಕಾಯ್ಲಿಕ್ಕಿಲ್ಲ, ಇಲ್ಲಿ ಕೋರ್ಟಿಗೆಲ್ಲ ಹೋಗ್ಲಿಕ್ಕೆಲ್ಲ ಇಲ್ಲ. ಜಾಸ್ತಿ ಹೊತ್ತು ಬೇಡ. ಮನಸ್ಸಿಗೆ ಪರ್ಫೆಕ್ಟ್ ಇದ್ದರೆ, ಮನಸ್ಸಿಗೆ ಬೇಜಾರಾದರೆ ಹೋಗಿ ಅಜ್ಜ ಎಂಕಿಂಚೆಂಚ ಆತನ ಅಂತ ಹೇಳಿದರೆ ಸಾಕು. ಅದಕ್ಕೆ ಒಂದು ವಾರದಲ್ಲಿ ರಿಸಲ್ಟ್ ಬರ್ತದೆ 100%. ಹಾಗಿರುವಾಗ ನಮ್ಮ ಮಣ್ಣು ಶ್ರೇಷ್ಠ, ನಮ್ಮ ಮಣ್ಣೇ ಶ್ರೇಷ್ಠ. ನಮಗೆ ಪ್ರಸಾದ ಹೋಗಿ ಅಲ್ಲೇ ಹಾಕ್ಬೇಕಂತಿಲ್ಲ. ನಾವು ಇದ್ದ ನೆಲದ ಮಣ್ಣೇ ಸಾಕು ನಮಗೆ, ಅದೇ ಪ್ರಸಾದ ನಮಗೆ, ಆ ಥರ. ಎಸ್. ಸೊ ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ತುಳು ಭಾಷೆಯನ್ನು 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅನ್ನುವಂಥದ್ದು ನಿಮ್ಮ ವಿಚಾರವ, ಅಥವಾ ತುಳುನಾಡನ್ನು ರಾಜ್ಯ ಮಾಡಬೇಕು ಅನ್ನುವಂಥದ್ದು ನಿಮ್ಮ ವಿಚಾರವ? ನೋಡಿ, ತುಳುನಾಡನ್ನು ರಾಜ್ಯ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅದು ಬಾಯಲ್ಲಿ ಹೇಳಿದಾಗೆ ಆಗಲ್ಲ. ಹೋರಾಟ ಬೇಕು, ಹೋರಾಟ ಮಾಡ್ತಾರೆ. ಮತ್ತು ಹೇಳಿದರೆ ತುಂಬ ಬರ್ತದೆ, ರಾಜಕೀಯಗಳೆಲ್ಲ ಅದರಲ್ಲೆಲ್ಲ ಕೂಡ್ತದೆ. ಎಲ್ಲ ಓಟ್ ಆಗುವ ತನಕ ಮಾತ್ರ, ಓಟ್ ಆಗುವ ತನಕ ಎಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ. ಆಮೇಲೆ ನಮ್ಮ ಮಾತೃಭಾಷೆಯನ್ನೆಲ್ಲ ಮರೀತಾರೆ. ಅದೆಲ್ಲ ಬೇಜಾರಾಗ್ತದೆ ಹೇಳುವಾಗ. ಅದು ಹೇಳಬಾರ್ದು ನಾವು, ಅವರಿಗೆ ಅಂದಾಜು ಆಗಬೇಕು ಅದೆಲ್ಲ ನೋಡುವಾಗ. ಮತ್ತು ಪ್ರತ್ಯೇಕ ರಾಜ್ಯ ಮಾಡಲಿಕ್ಕೆ ತುಂಬ ಕಷ್ಟ. ಪ್ರತ್ಯೇಕ ರಾಜ್ಯ ಮಾಡಲಿಕ್ಕೆ ನಮಗೆ ತೆಲಂಗಾಣದಂಥ ಒಂದು ಗಂಡೆದೆಯ ಯುವಕರೆಲ್ಲ ಬೇಕಾಗ್ತದೆ. ಇಲ್ಲೆಲ್ಲ ತೆಲಂಗಾಣ ಹೇಗೆ ಆಯಿತು, ತೆಲಂಗಾಣ ಆಗುವಾಗ ಮೇಲೆಲ್ಲ ಅವರು ಎಷ್ಟು ಹೋರಾಟ ಮಾಡಿದರೆ ಅಂದರೆ, ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೋರಾಟದಲ್ಲಿ ತುಂಬ ಜನ ಆ ಥರ ಆಗಿದೆ.
ಆ ಥರ ಇತ್ತು ಹೋರಾಟ, ಅವ್ರ ಉಗ್ರ ಹೋರಾಟ ಇತ್ತು. ನಮ್ಮಲ್ಲಿ ಸಹ ಇದ್ದಾರೆ, ಅದ್ರ ಮೇಲೆ ಬರ್ಲಿಕ್ಕೆ ಬಿಡುದಿಲ್ಲ ಯಾರು ಸಹ. ಆದ್ರೆ ರಾಜ್ಯ ಯಾಕೆ ಆಗ್ಬೇಕು? ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆ ಆಗಿರ್ಲಿಕ್ಕೆ ಏನ್ ಸಮಸ್ಯೆ ಆಗ್ತಾ ಇದೆ? ಸಮಸ್ಯೆ ಇಲ್ಲ, ರಾಜ್ಯ ಆಗ್ಬೇಕಂತ ನಾನು ಹೇಳ್ತಾ ಇಲ್ಲ, ರಾಜ್ಯ ಆಗ್ಬೇಕಂತ ಹೇಳ್ತಾ ಇಲ್ಲ, ಅಧಿಕೃತ ಭಾಷೆಯನ್ನಾಗಿ ಘೋಷಿಸ್ಬೇಕಂತ ನಾನು ಹೇಳ್ತೇನೆ. ಯಾಕಂದ್ರೆ ತುಳುವಿಗೆ ಸಹ ಒಂದು ಮಾನ್ಯತೆ ಸಿಗ್ಬೇಕಂತ ಒಂದು ನಮ್ಮ ಆಸೆ. ಮತ್ತು ರಾಜ್ಯವೇ ಆಗ್ಬೇಕಂತ ನಾನು ಹೇಳ್ತಾ ಇಲ್ಲ. ಈಗ ರಾಜ್ಯ ಆಗ್ಬೇಕಾದ್ರೆ ಎಲ್ಲ ಚೇಂಜ್ ಆಗ್ಬೇಕಾಗ್ತದೆ. ರಾಜ್ಯ ಒಂದು ವೇಳೆ ಆದ್ರೆ ಸಹ ಕಂಪ್ಲೀಟ್ ಚೇಂಜ್ ಆಗ್ತದೆ. ಎಲ್ಲ RTC ಎಲ್ಲ ಮನೆಯದ RTC ಎಲ್ಲ ಚೇಂಜ್ ಆಗ್ತದೆ. ಎಸ್, ನಿಮ್ಮ ಜೊತೆಗಿರುವಂತಹ ಜೀವ ನಿಮ್ಮ ತಾಯಿ. ನಿಮ್ಮ ತಾಯಿಯ ಬಗ್ಗೆ ಹೇಳಿ. ತಾಯಿಯ ಜೊತೆ ನಿಮ್ಮ ಬಾಂಧವ್ಯ. ತಾಯಿಗೆ ಬಹಳ ಅಂದರೆ ಬಹಳ ಕಾಳಜಿ ಅಂತೆ. ಹೊರಗಡೆ ಹೋದರೂ ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಮನೇಲಿ ಇರ್ತಾನೆ, ಇದೆಲ್ಲವೂ ತುಂಬ ಟೆನ್ಷನ್ ಮಾಡ್ಕೊಳ್ತಾರಂತೆ. ನಿಮ್ಮ ತಾಯಿಯ ಬಗ್ಗೆ ಹೇಳಿ. ನಾನು ಡ್ರಾಮಾಕ್ಕೆ ಹೋದ್ರೆ ಸಹ ಅಷ್ಟೇ, ಗೇಟಿದ್ದು ಶಬ್ದ ಒಂದು ಲಾಕ್ ತೆಗೆಯೋ ತನಕ ಅವರಿಗೆ ಸಮಾಧಾನ ಇಲ್ಲ, ಬಂದ ಅಂತ ಗೊತ್ತಾಗ್ತದೆ. ಅಷ್ಟ ತನಕ ನಿದ್ದೆ ಮಾಡೋದಿಲ್ಲ ಅವರು. ತುಂಬ ಪ್ರೀತಿ ಮಾಡ್ತಾರೆ. ನಾನೇ ಜಗಳ ಮಾಡೋದು ಜಾಸ್ತಿ. ಸಣ್ಣ ಸಣ್ಣ ವಿಷಯಕ್ಕೆ ನಾನೇ ಜಗಳ ಮಾಡೋದು ಜಾಸ್ತಿ ಅವ್ರ ಹತ್ರ. ಅವ್ರು ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು, ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಮತ್ತು ವಿಮರ್ಶೆಯಲ್ಲಿ ನಂಬರ್ 1 ಅಂತ ಹೇಳ್ಬೋದು. ಯಾವುದಾದಿದ್ರೆ ನೀನು ಸರಿ ಮಲ್ದಿಜ ಅಂತ ಹೇಳ್ತಾರೆ, ನೀನು ಸರಿಯೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಸಪೋರ್ಟ್. ನನ್ನ ಮಗ ಅಂತ ಇದು ನೋಡೋದಿಲ್ಲ ಅವರು, ಡೈರೆಕ್ಟ್ ಹೇಳಿಬಿಡ್ತಾರೆ, ಸರಿಯಾಗಲಿಲ್ಲ ನೀ ಮಾಡಿದ್ದು, ಅವರಷ್ಟು ಒಳ್ಳೆ ಮಾಡ್ತಾರೆ, ನಿಂಗೇನು ಮಾಡಲಿಕ್ಕೆ, ಅವ್ರ ಥರ ಆ್ಯಕ್ಟಿಂಗ್ ಮಾಡಬೇಕು, ಇವ್ರ ಥರ ಆ್ಯಕ್ಟಿಂಗ್ ಮಾಡಬೇಕು, ನೀನು ಸಹ ಅದೇ ಥರ ಆಗ್ಬೇಕಂತ ಹೇಳ್ತಾ ಇರ್ತಾರೆ. TV ಎಲ್ಲ ನೋಡುವಾಗ ಕೂತ್ಕೊಂಡು ಸಪೋರ್ಟ್ ಮಾಡ್ತಾರೆ ತುಂಬ ಅಮ್ಮ. ಸೊ ಸುನೀಲ್ ಅವರನ್ನು ನೋಡಿದ ತಕ್ಷಣ ಹೆಸರಿದೆ, ಒಂದು ರೀತಿಯ ರೆಕಗ್ನಿಷನ್ ಇದೆ. ಒಬ್ಬ ಕಲಾವಿದ ಅಂದರೆ ಸುನೀಲ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ ಅಂತ. ಸುನೀಲ್ ಅವರ ಜೀವನದಲ್ಲಿ ಒಂದು ವಿಚಾರ ಇದೆ, ಇನ್ನೂ ಮದುವೆಯಾಗಿಲ್ಲ ತಾವು. ಯಾಕಾಗಿ ಬ್ರಹ್ಮಚಾರಿ ಜೀವನ ಅಂತ? ಬೇಡ ಅಂತ. ಯಾಕೆ? ಇದರಲ್ಲಿ ಖುಷಿ ಉಂಟು ಲೈಫ್, ಇದರಲ್ಲಿ ಸ್ವಲ್ಪ ಖುಷಿ ಆಗ್ತಿದೆ ಲೈಫ್, ಬೇಡ ಅಂತ. ಸಂಸಾರ ಜೀವನ ಹಣ ಮಾಡಬೇಕು ಲೈಫಲ್ಲಿ. ಹಣ ಇಲ್ಲದಿದ್ರೆ ಈಗ ಆಗೋದಿಲ್ಲ. ಈಗ ಎಲ್ಲದಕ್ಕೂ ಹಣ ತುಂಬ ಕಷ್ಟ. ಈಗ ಮದುವೆ ಆಗೋದು ದೊಡ್ಡ ವಿಷಯ ಅಲ್ಲ, ಮದುವೆ ನಾಳೆ ಸಹ ಆಗ್ಬೋದು. ಆದರೆ ನಾಳೆ ಪರಿಸ್ಥಿತಿ ನೋಡ್ಕೊಳ್ಬೇಕು ನಾವು. ಈಗ ಒಂದು ಮದುವೆಗೆ ಹೋಗ್ಬೇಕಾದ್ರೆ ಒಂದೇ ಥರದ ಬೇಕು ಡ್ರೆಸ್ ಎಲ್ಲ ನಿಮಗೆ, ಹುಡುಗಿಯರಿಗೆಲ್ಲ ನಂದು 10 ಮದುವೆ ಬಂತು ವಾರದಲ್ಲಿ, 10 ಥರ ಡ್ರೆಸ್ ಬೇಕು. ನಾವು ಸಹ ನೋಡಬೇಕಲ್ಲ, ತುಂಬ ಕಷ್ಟ. ಅದು ಹೇಳುವಾಗಿಲ್ಲ, ಕೆಲವರು ಹೇಳ್ತಾರೆ ಏನಾಗೋದಿಲ್ಲ ಮಾರೆ, ಮತ್ತೆ ಮದುವೆ ಆದಮೇಲೆ ಎಲ್ಲ ಸರಿ ಆಗ್ತದೆ ಅದೆಲ್ಲ ಅಂತ. ಸುಮ್ಮನೆ ಅದೆಲ್ಲ ಮತ್ತೆ ದೇವರು ಬರ್ದಾಗೆ ಹೇಗೆ ಬರ್ದಿದ್ದಾರೆ ಅಂತ ನೋಡಬೇಕು. ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲೋ ಅಥವಾ ಹಣಕಾಸಿನ ಪರಿಸ್ಥಿತಿಗೋಸ್ಕರ? ಇಲ್ಲಪ್ಪ, ಹಾಗೇನಿಲ್ಲ, ಬೇಡ ಅಂತ, ಏನು ಇಂಟ್ರೆಸ್ಟ್ ಇಲ್ಲ, ಬೇಡ ಅಂತ ಆಗಿದೆ ಈಗ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗೆ ಮಾತಾಡ್ತಾ ಇದ್ದೀರಿ ಸರ್. ಬೇಡ ಅಂತ. ವೆರಿ ಗುಡ್. ಓಕೆ, ನಿಮ್ಮ ಮುಂದಿನ ಕನಸುಗಳ ಬಗ್ಗೆ ಮಾತಾಡೋಣ. ಈಗ ಹಣಕಾಸು ಅಂತ ಹೇಳ್ತಾ ಇದ್ದೀರಾ, ಹಣಕಾಸು ದುಡ್ಡು ಮಾಡಬೇಕು ಅಂತ. ತಮ್ಮ ವಯಸ್ಸು ಕೇಳ್ಬೋದಾ? 38. ಇಷ್ಟು ವರ್ಷ ಆದರೂ ದುಡ್ಡು ಮಾಡಲಿಕ್ಕೆ ನೀವು ಯಾಕೆ ಇನ್ನೂ ಒಂದು ದಾರಿ ನೋಡ್ಕೊಂಡಿಲ್ಲ? ಗೊತ್ತಾಗ್ತದೆ ನಿಮಗೆ ಡ್ರಾಮಾದಲ್ಲಿ ದುಡ್ಡು ಮಾಡಲಿಕ್ಕಾಗೋದಿಲ್ಲ, ನನ್ನ ಹೆಸರು ಮಾತ್ರ ಮಾಡ್ಬೋದು. ಸಿನಿಮಾದಲ್ಲಿ ಕೂಡ ಅಷ್ಟೊಂದು ರೀತಿ ಪೇಮೆಂಟ್ ಬರುತ್ತೆ, ಸಿನಿಮಾ ಇಲ್ಲ ಅಂದರೆ ಇಲ್ಲ, ಆಫರ್ ಬಂದರೆ ಆಯಿತು, ಇಲ್ಲದಿದ್ದರೆ ಆಯಿತು. ಯಾಕೊಂದು ಕೆಲಸ ಮಾಡಬಾರ್ದು ಅಥವಾ ಬೇರೆ ಏನು ಕಡೆಯಿಂದ ಮಾಡಬಾರ್ದು? ಯಾಕೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಈಗ ಡೈಲಿ ಡ್ರಾಮಾ ಇದ್ದರೆ ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಾವು ಬರುವಾಗ 3 ಗಂಟೆ ಆಗ್ತದೆ, ಬೆಳಿಗ್ಗೆ 5 ಗಂಟೆ ಆಗ್ತದೆ. ಇದೇ ಪರಿಸ್ಥಿತಿ ಅದು ಕಲಾವಿದರು ಎಲ್ಲರದು. 90% ಕಲಾವಿದರ ಬದುಕು ಇದೇ ಥರ ಹಾಳಾದದು. ಸೀಸನ್ ಟೈಮಲ್ಲಿ ಅದೆಲ್ಲ ಕೊರೋನಾ ಬಂದ ಮೇಲೆ ಗೊತ್ತಾದದ್ದು. ಸೀಸನ್ ಟೈಮಲ್ಲಿ ಬೆಳಿಗ್ಗೆ ನಾವು 3 ಗಂಟೆ ಸಾಕ್ತದೆ, 4 ಗಂಟೆ ಸಾಕ್ತದೆ. ನಾವು ಅಲ್ಲಿ ಹೋಗಿ ಮಲಗಿದ್ರೆ ಅವ್ರು ಬಿಡ್ತಾರ? ಕೆಲಸ ಕೊಡ್ತಾರ? ಇನ್ನು ಇಲ್ಲಿ ಮಲಗಲಿಕ್ಕೆ ಬರೋದು ಅಂತ ಕೇಳ್ತಾರೆ. ಕೆಲಸ ಮಾಡ್ಲಿಕ್ಕೆ ಆಗ್ತದ ಅವನಿಗೆ? ಬೆಳಿಗ್ಗೆ ಹೋಗಿ ಆಗೋದಿಲ್ಲ. ಸೀಸನಲ್ಲಿ ಇರುವಾಗ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಒಂದು 3-4 ತಿಂಗಳು ಮಳೆಗಾಲ, ಅದರಲ್ಲಿ ಎಂತ ಮಾಡೋದು ಹೋಗಿ? ಕಲಾವಿದರು 90% ಅಷ್ಟೇ, ಎಲ್ರಿಗೂ ಅದೇ ಪ್ರಾಬ್ಲಮ್ ಆದದ್ದು, ಕೆಲಸದ್ದು. ಎಲ್ಲ ಕಲೆಯನ್ನೇ ನಂಬಿ ಬದುಕಿದವರು ಇವರು ತುಂಬ ಮಂದಿ ಇದ್ದಾರೆ, ಕಲೆಯಲ್ಲಿ ಬದುಕುವವರು. ಯಕ್ಷಗಾನ ಕಲಾವಿದರು ಹೇಳೋದು, ಅವರಿಗೆ ಬೆಳಿಗ್ಗೆ ತನಕ ಯಕ್ಷಗಾನ ಇರ್ತದೆ, ಒಂದು 3-4 ಗಂಟೆ ತನಕ. ಬೆಳಿಗ್ಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಆಫೀಸಲ್ಲಿ ಕೂತ್ಕೊಂಡು, ಅಲ್ಲಿ ಎಲ್ಲಿ ಅದೊಂದು ಶಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಹೆಲ್ತ್ ಹಾಳಾಗ್ತದೆ ಹೋದರೆ. ಏನು ಮಾಡ್ಬೋದಾಗುತ್ತೆ? ಏನಾದ್ರು ಓನ್ ಬಿಸ್ನೆಸ್ ಮಾಡಬೇಕಷ್ಟೇ, ಏನಾದ್ರು ಸ್ವಂತ ಯಾವುದಾದ್ರು ಮಾಡ್ಬೋದು ಅಷ್ಟೇ. ಹೋಗ್ಲಿಲ್ಲ ಅಂದರೆ ಸಹ ನಡೀತದೆ, ಆ ಥರ ಇರಬೇಕು. ನಾನು ಹೋಗ್ಲಿಲ್ಲ ಅಂದರೆ ಸಹ ನಡೀತದೆ, ಅವ್ರು ಕೆಲಸ ಮಾಡ್ತಾರೆ ಅನ್ನುವಂಥದ್ದಿದ್ರೆ ನಡಿಬೋದು ಅಷ್ಟೇ.
ಎಸ್. ಸೊ ನಿಮ್ಮ ಮೊದಲನೇ ವೇದಿಕೆಯನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಮೊದಲನೇ ವೇದಿಕೆ ಯಾವ ರೀತಿ ನಿಮ್ಮ ಪ್ರವೇಶ ಆಯಿತು ಈ ನಾಟಕ ರಂಗಕ್ಕೆ? ಮೊದಲನೇ ವೇದಿಕೆ ಅಂದರೆ ಆವಾಗ ಕ್ರೈಮ್ ಸ್ಟೋರಿ ಬರ್ತಾ ಇತ್ತು ಉದಯ ಚಾನಲಲ್ಲಿ. ಅದು ಬಾಲಕೃಷ್ಣ ಕಾಕತ್ಕರ್ ಅವರು ಮಿಮಿಕ್ರಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ನಾನು ಆಗ ಒಂದು NSS ಕ್ಯಾಂಪ್ ಬಂತು SVT ಕಾಲೇಜ್ ಅವ್ರ ಕಾರ್ಕಳದಲ್ಲಿ. ಅವ್ರು ಹೇಳಿದರು ನಮಗೊಂದು ಪ್ರೋಗ್ರಾಮ್ ಕೊಡಿ ಅಂತ. ಸೊ ಅಲ್ಲಿಂದ ನಾನೊಂದು ಕ್ರೈಮ್ ಸ್ಟೋರಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿದೆ. ಒಂದು ದೊಡ್ಡ TV ಎಲ್ಲ ಮಾಡಿ ಅದರೊಳಗೆ ಆ್ಯಡ್ ಎಲ್ಲ ಬರುವ ಹಾಗೆ ಮಾಡಿ ಅಲ್ಲಿಂದ ಅದು ಕ್ಲಿಕ್ ಆಯಿತು. ಕ್ಲಿಕ್ ಆದಮೇಲೆ ರಮೇಶ್ ನಾಯಕ್ ಅಂತ ಇದ್ದರು. ಅವ್ರು ಹೇಳಿದರು ಈ ಒಂದು ಕತೆ ಬರೋಲ್ಲ ಮಾರೆ ತೂಕ ಇಂಜಿನ್ ಹಾಕೋಣ ಅಂತ. ಕತೆ ಬರೆದೆ, ಕತೆ ಪಾಸ್ ಆಯ್ತು. ಮಗೇರೈಸಿ ಅಂತ ಫಸ್ಟ್ ಡ್ರಾಮಾ ಬರೆದೆ, ಕ್ಲಿಕ್ ಆಯಿತು. ಮತ್ತೆಲ್ಲ ಡ್ರಾಮಾ ಕ್ಲಿಕ್ ಆಗಿ ಎಲ್ಲ ಕ್ಲಿಕ್ ಆಗ್ತಾ ಹೋಯ್ತು. ಆಮೇಲೆ ನಾನು ಹಿಂದೆ ನೋಡಲೇ ಇಲ್ಲ. ದೇವರು ಕಲಾ ಮತ್ತು ಅಷ್ಟು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿವರೆಗೆ ಸಹ ಲೆವೆಲಿಗೆ ಬಂದುಬಿಟ್ಟು ಈ ಲೆವೆಲಿಗೆ. ಮೊದಲ ಸಂಭಾವನೆಯನ್ನು ನೆನಪು ಮಾಡ್ಕೊಳ್ಳೋದಾದ್ರೆ? ಮೊದಲೆಲ್ಲ ಸಂಭಾವನೆ ಹೇಳಲಿಕ್ಕಿಲ್ಲ. ಆ ಟೈಮಲ್ಲಿ ಎಲ್ಲ ಸಂಭಾವನೆ ಹೇಳಲಿಕ್ಕಿಲ್ಲ. ಆ ಟೈಮಲ್ಲಿ ಒಮ್ಮೆ ಸೆಟ್ ಆಗಬೇಕಂತ ಆಸೆ ಅಷ್ಟೇ. ಈಗೆಲ್ಲ ಸಂಭಾವನೆ ಮಾತಾಡಬೇಕಾಗ್ತದೆ. ಗ್ರಾಮದಲ್ಲಿ ಫೀಲ್ಡಲ್ಲೆಲ್ಲ ಸೆಟ್ ಆಗಿದೆ, ಈಗ ಸಂಭಾವನೆ ಅಷ್ಟೇ. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. SO Enterprises, Raising Art. ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ಸುನಿಲ್ ಅಂತ ಹೇಳಿದ ತಕ್ಷಣ ಈಗ ಒಬ್ಬ ಆರ್ಟಿಸ್ಟ್, ಸೆಲೆಬ್ರಿಟಿ ಅನ್ನೋಂಥ ಫೀಲ್. ಅಂದರೆ ನಿಜವಾದ ಜೀವನ ನಿಮಗೆ ಗೊತ್ತಿರುತ್ತೆ, ನೀವೇನು ಅನುಭವಿಸ್ತೀರಿ, ಪ್ರತಿದಿನ ಏನು ಅನುಭವಿಸ್ತೀರಿ ಅನ್ನೋಂಥದ್ದು. ಈ ದಿನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಆ ದಿನ ಬಹಳ ನನಗೆ ನೋವಾಗಿತ್ತು ಅಂಥದ್ದು ಯಾವುದಾದ್ರೂ ಘಟನೆ ನೆನಪಿದೆ? ಅಂಥದ್ದು ಆಗ್ತಾ ಇರ್ತದೆ ಡೈಲಿ, ವಾರಕ್ಕೆ ಒಂದು ತಿಂಗಳಿಗೊಮ್ಮೆ ಅಂಥದ್ದೊಂದು ಆಗ್ತಾ ಇರ್ತದೆ. ಡ್ರಾಮಾ ಸ್ವಲ್ಪ ವೀಕ್ ಹೋದರೆ ಸಹ ತುಂಬ ಬೇಜಾರಾಗ್ತದೆ. ಆರ್ಟಿಸ್ಟ್ ಎಲ್ಲ ಸರಿ ಮಾಡಲಿಲ್ಲ ಅದೇ ಬೇಜಾರಾಗುತ್ತೆ. ಅವ್ರಿಗೆ ಅಷ್ಟು ಅವ್ರಿಗೆ ಬೈತೇನೆ, ಬೈಯೋದಂದರೆ ಒಟ್ರಾಸಿ ಬೈತೇನೆ ನಾನು ಸಿಟ್ಟು ಬಂದರೆ. ಆದರೆ ಸಹ ಬೈದ ಮೇಲೆ ಪುನಃ ಬೇಜಾರಾಗ್ತದೆ, ಯಾಕೆ ಬೈತೇನೆ ಅಂತ ಬೇಜಾರಾಗ್ತದೆ ಮನೆಗೆ ಹೋಗಿ. ಪಾಪ ಅವ್ರು ಸಹ ನಮ್ಮಾಗೆ ಬರೋದಲ್ಲ ಕಲೀಲಿಕ್ಕೆ ಅಂತ. ಅವರು ಅಷ್ಟು ಹೇಳಿಕೊಟ್ಟು ಮಾಡಲಿಲ್ಲ ಅಂದರೆ ಸ್ಟೇಜಲ್ಲಿ ಸ್ವಲ್ಪ ಫಾಲ್ಟಾಗಿ ಯಾರಾದರೂ ಕಮಿಟಿಯವರು ಒಂಚೂರು ಫಾಲ್ಟ್ ಅಥವಾ ಇದೊಂದು ಫಾಲ್ಟ್ ಆಗಿದೆ ಹೇಳಿದರೆ ತುಂಬ ಬೇಜಾರಾಗ್ತದೆ. ಸುಮ್ಮನೆ ಕೂತ್ಕೊಳ್ತೇನೆ ಒಬ್ಬನೇ, ತುಂಬ ಬೇಜಾರಾಗ್ತದೆ. ಆ ಥರ ತುಂಬ ಆಗ್ತಾ ಇರ್ತದೆ ಬೇಜಾರೆಲ್ಲ ತುಂಬ. ಮತ್ತು ನನ್ನ ಲೈಫಲ್ಲೇ ನಾನು ಎಣಿಸುವಾಗ ನನಗೆ ತುಂಬ ಕೆಲವು ಬೇಜಾರಾಗ್ತದೆ. ಕೆಲವ್ರು ಹೇಳ್ತಾರೆ, ಈ ರೋಲ್ ಇಪ್ಪೊಡಿತ್ತು ಮಾರೆ, ಇನ್ನ ಲೆವೆಲ್ಗೆ ರೋಲ್ ಇತ್ತು ಕೊಡು ಮಾರೆ. ಈಗ ನಾನೊಂದು ಅಜ್ಜ ನಕ್ಷತ್ರಕ್ಕೆ ಹೋಗಿ ಹೇಳಿದ್ದಾರೆ, ಅಲ್ಲಿ ತುಂಬ ಕಾಣಿಕದ ಕ್ಷೇತ್ರ, ಅಲ್ಲಿ ಹೇಳಿದ್ರು ಇವ್ರು ಓಲಾಯ್ತು ದೊಡ್ಡ ಮಾರೆ, ಇರು ನನ್ನೆಲ್ಲ ಇಂಚೆನೇ ಉಲ್ಲಾರ ಲೈಫ್ ಹೊಡಿಯರೆ ಮಿತ್ ಹೋಗಿ ನಂಗೆ ಮಸ್ತ್ ಚಾನ್ಸ್ ಬೈದ ನೀರಿಗೆ ಬೇರೆ ತಿಕ್ಕದು ಜೀರ್ನ ಕೈಗೆ ತಿಕ್ಕಿಜ್ಜಿ ಅಂತ ಹೇಳಿದ್ದಾರೆ. ಆಗ ಎಲ್ಲ ಎಣಿಸುವಾಗ ಅದೆಲ್ಲ ತುಂಬ ಬೇಜಾರಾಗ್ತದೆ. ಅಲ್ಲಿ ನನಗೆ ಆಗಿದೆ ಆ ಥರ, ನನಗೆ ಬಂದಂಥ ಆಫರ್ ಎಲ್ಲ ಕೆಲವೆಲ್ಲ ಕೈಜಾರಿ ಹೋಗಿದೆ, ಅದೆಲ್ಲ ನನಗೆ ಗೊತ್ತುಂಟು. ಅದು ನಾನು ಸ್ಟ್ರೈಟ್ ಅಷ್ಟೇ, ಸೀದಾ ನೇರ ಮಾತಾಡಿಬಿಡ್ತೇನೆ ಅಷ್ಟೇ. ಯಾರೇ ಇರಲಿ ನನಗೆ ಅದು ಅಗತ್ಯ ಇಲ್ಲ. ನಾಳೆದೆಲ್ಲ ನೋಡೋದಿಲ್ಲ, ನಾಳೆದು ಮತ್ತೆ ಅದೆಲ್ಲ ನೋಡೋದಿಲ್ಲ, ನಾನು ಹೇಳಿಬಿಡ್ತೇನೆ. ಅದು ಆಗೋದಿಲ್ಲ ಕೆಲವರಿಗೆ ಅಷ್ಟೇ. ಅದರಿಂದ ಪೆಟ್ಟು ಬೀಳ್ತಿದೆ ಅಂತ ಹೇಳಿದ ತಕ್ಷಣ ಆ ಸ್ವಭಾವ ಇಲ್ಲ ಇಲ್ಲ, ಸತ್ಯದಲ್ಲಿ ನ್ಯಾಯದಲ್ಲಿ ಯಾವ ಹೋಗ್ತೇವೆ ನಾವು, ನಮಗೆ ಸೋಲೇ ಇಲ್ಲ. ಅದೆಲ್ಲ ಸುಳ್ಳು ಹೇಳಿ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಸೋಲು ಅವರಿಗೆ. ಅದೀಗ ಗೊತ್ತಾಗೋದಿಲ್ಲ. ಒಮ್ಮೆ ಮೇಲೆ ಬಿದ್ದರೆ ಗೊತ್ತಾಗ್ತದೆ, ಮೇಲೆ ಬೀಳಲಿಕ್ಕಿಲ್ಲ. ನಮಗೆ ಅದೇ ಲೆವೆಲಲ್ಲಿ ಹೋಗ್ತೇವೆ, ನಮಗೆ ಶಾರ್ಟ್ ಕಟ್ ಬೇಡ, ಇದ್ದ ರೋಡಲ್ಲೇ ಹೋಗ್ತೇವೆ ನಾವು. ಅದಕ್ಕೆ ಧೈರ್ಯ ಉಂಟು, ನಂಬಿಕೆ ಉಂಟು, ಒಂದು ದಿವಸ ನಾವು ರೀಚ್ ಆಗ್ತೇವೆ ಅಂತ ನಂಬಿಕೆ ಉಂಟು.
ಶಾರ್ಟ್ ಕಟ್ ಮಾಡ್ತಾ ಹೋಗ್ತಾರೆ, ಹೋಗ್ಲಿ ಎಲ್ಲ ಹೋಗುವವ್ರು ಹೋಗ್ತಾ ಇರ್ತಾರೆ, ಬರ್ಬೇಕು ಅಲ್ಲಿಗೆ ಅವರು. ನಾವು ರೀಚ್ ಆಗುವಾಗ ಅವ್ರು ರೀಚ್ ಆಗ್ಲಿಕ್ಕಿಲ್ಲ, ನಮ್ಮ ಪ್ಲೇಸ್ ಅವ್ರು ರೀಚ್ ಆಗ್ಲಿಕ್ಕೆ ಆಗುದಿಲ್ಲ, ಅದು ಖಂಡಿತ. ಸುಳ್ಳು ಹೇಳ್ಬಾರ್ದು, ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು, ನಂದು ಅದೇ ಕಲಾ ಮಾತಿಗೆ ದ್ರೋಹ ಮಾಡಬಾರ್ದು. ನಂದು ಡ್ರಾಮದ ಹೆಸರು ಕುತ್ಕ ಬುದ್ಧಿ ಅಂತ ಇಟ್ಟು, ನರಿ ಬುದ್ಧಿ ಅಂತ. ಹಿತಶತ್ರುಗಳಿಗೆ ಅದು ಅರ್ಪಣೆ ಅಂತ ನಾನು ಹಾಕಿದ್ದೇನೆ ಟೈಟ್ಲಲ್ಲಿ, ಹಿತಶತ್ರುಗಳಿಗೆ ಅರ್ಪಣೆ ಅಂತ. ಒಬ್ಬ ಬೆಳಿಬೇಕಾದ್ರೆ ಅವನಿಗೊಬ್ಬ ಶತ್ರು ಬೇಕಂತೆ, ಎದುರಲ್ಲಿ ಒಬ್ಬ ಶತ್ರು ಬೇಕಂತೆ, ಆಗ ಅವನು ಬೆಳಿತಾನಂತೆ, ಅವನನ್ನು ನೋಡುವ ಅಂತ. ಅದೇ ಒಟ್ಟಲ್ಲಿದ್ದು ಅವನೊಟ್ಟಿಗೆ ಇದ್ದು ಹಿತಶತ್ರುಗಳೆಲ್ಲ ಅವರಿದ್ರೆ ಒಂದು ಲೈಫ್ ಹಾಳಾಗ್ತದೆ. ಆ ಥರ ಡ್ರಾಮಾ ನಿಮ್ಮ ಜೀವನದಲ್ಲಿ ಇದ್ದಾರೆ ಸರ್ ಹಾಗೆ? ತುಂಬ ಮಂದಿ ಇದ್ದಾರೆ, ನಂಗೆ ಗೊತ್ತುಂಟು, ತುಂಬ ಮಂದಿ ಇದ್ದಾರೆ. ಫೇಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಅಷ್ಟೇ. ಮಾತಾಡ್ತಾರೆ, ಬೆಂತಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗಲೂ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸಿದ್ದಾರೆ, ನಂಗೆ ಗೊತ್ತುಂಟು ಎಲ್ಲ. ನಾನು ಹುಷಾರಿದ್ದೇನೆ ಅವ್ರಿಗಿಂತ. ಅವರು ರಂಗೋಲಿ ಅಡಿ ಹೋದ್ರೆ ನಾನು ನೆಲದ ಅಡಿಯಲ್ಲಿ ಪಾಸ್ ಆಗ್ತೇನೆ, ಅಷ್ಟು ಹುಷಾರಿದೆ ನಾನು. ಇವತ್ತಿಂದ ನಿದ್ದೆ ಬರುದಿಲ್ಲ ಅನ್ಸುತ್ತೆ ಅವರಿಗೆ. ಇಲ್ಲಪ್ಪ, ನಾನು ಹೇಳ್ತೇನೆ, ಎಲ್ಲ ಇಂಟರ್ವ್ಯೂ ಹೋಗಿದ್ರೆ ಹೇಳ್ತೇನೆ. ನಾನು ಮೊದಲೇ ಹೇಳ್ತೇನೆ, ನನ್ನನ್ನು ಇಂಟರ್ವ್ಯೂ ಕರಿಬೇಡಿ, ಕರೆದ್ರೆ ನಾನು ಓಪನ್ ಆಗಿ ಮಾತಾಡ್ತೇನೆ, ಹಾಗಿದ್ರೆ ಮಾತ್ರ, ಇಲ್ದಿದ್ರೆ ನಾನು ಬರುದಿಲ್ಲ ಅಂತ ಹೇಳ್ತೇನೆ. ಎಲ್ಲಿಗೆ ಸಹ ಓಪನ್ ಆಗಿ ಮಾತಾಡ್ಬೇಕು ಸರ್. ಹೌದು, ಎಂತಿದ್ರು ಓಪನ್ ಆಗಿ ಮಾತಾಡ್ತೇನೆ. ಮತ್ತು ಅದು ಮನಸ್ಸಲ್ಲಿ ಇಟ್ಟೆಲ್ಲ ಕೊರಗ್ಲಿಕ್ಕೆಲ್ಲ ಇಲ್ಲ, ಗೊತ್ತಾಗಬೇಕು ಎಲ್ರಿಗೆ ಸಹ. ಕಲಾವಿದನ ನೋವೆಂತ, ಕಲಾವಿದ ಹೇಗಿರ್ತಾನೆ, ಏನು, ಅದೆಲ್ಲ ಎಲ್ರಿಗೂ ಗೊತ್ತಾದರೆ ಮಾತ್ರ. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯಿತು, ಒಂದು ಕಲಾವಿದನ ಮೇಲೆ ಒಂದು ಹಲ್ಲೆ ಅನ್ನುವಂಥ ವಿಚಾರದ ಬಗ್ಗೆ. ಆ ಸಂದರ್ಭದಲ್ಲಿ ಯುವ ಶೆಟ್ಟಿ ಅವರು ಒಂದು ವಿಡಿಯೋ ಮಾಡ್ತಾರೆ, ಈ ರೀತಿ ಹಲ್ಲೆ ಆಗಿದೆ, ಕಲಾವಿದರಿಗೆ ಯಾವತ್ತು ಅನ್ಯಾಯ ಆಗಬಾರ್ದು, ಅವರ ಬಗ್ಗೆ ಯಾರದನ್ನು ಮಾಡಿದರೆ ಅವರು ಬಂದು ಕ್ಷಮೆ ಕೇಳಬೇಕು ಅಂತ. ಒಬ್ಬ ಕಲಾವಿದನಿಗೆ ನೋವಾದರೆ ಅಥವಾ ಅನ್ಯಾಯ ಅಂತ ಆದರೆ, ಆ ವಿಚಾರ ಬಂದರೆ ಯಾಕೆ ಎಲ್ಲರೂ ಒಟ್ಟಾಗುವುದಿಲ್ಲ? ಕಲಾವಿದರಿಗೆ ಆ ಒಗ್ಗಟ್ಟಿಲ್ವಾ? ನಾನು ಆಗೊಮ್ಮೆ ಹೇಳಿದಲ್ಲ, ಬದಲಾವಣೆ ಮಾಡ್ಬೋದು ಅಂತ ಕೇಳಿದ್ರಿ. ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಬುದ್ಧಿ ಆದ್ರೆ ಎಲ್ಲ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಆಗ ಕೇಳಿದ್ರಲ್ಲ ನೀವು ಒಂದು ಮಾತು, ಬದಲಾವಣೆ ಮಾಡ್ಬೋದು ಅಂತ. ಬದಲಾವಣೆ ಮಾಡ್ಲಿಕ್ಕೆಲ್ಲ, ಬದಲು ನಾವಾಗೇ ಆಗ್ಬೇಕಷ್ಟೇ. ಈಗ ಯುವ ಶೆಟ್ಟಿ ಯಾಕೆ ಮಾತಾಡ್ತಾನೆ? ಅವನಿಗೆ ಒಂದು ಪ್ರೀತಿ ಇದೆ ಕಲಾವಿದರ ಬಗ್ಗೆ, ಹಾಗಾಗಿ ಅವನು ಮಾತಾಡಿದ. ಆ ಕಲಾವಿದರ ಮೇಲೆ ಪ್ರೀತಿ ಇದ್ಮೇಲೆ ಅವನಿಗೆ ಗೊತ್ತುಂಟು ಬದಲಾವಣೆ ಏನು ಅಂತ. ಕೆಲವ್ರಿಗೆ ಗೊತ್ತಿಲ್ಲ. ನಾನು ಮಾತಾಡಿದ್ದೇನೆ ಅಂದರೆ ನಮ್ಮ ಗ್ರೂಪಲ್ಲಿ ಮಾತಾಡಿದ್ದೇನೆ. ಆಮೇಲೆ ಹುಡುಗನಿ ಯಾರು ತಿಲಕ್ ರಾಜ್ಗೆ ಫೋನ್ ಮಾಡಿ ಮಾತಾಡಿದ್ದೇನೆ, ಏನಾಯಿತು ತಿಲಕ್, ಕರೆಕ್ಟ್ ಕ್ಲಿಯರೆನ್ಸ್ ಎಲ್ಲ ಮಾಡಿ ಮತ್ತೆ ಬೇಕಾದರೆ ನಾವು ಸಹ ಒಟ್ಟಾಗಿ ಒಂದು ಹೋರಾಟ ಮಾಡುವ ಅಂತ. ಮತ್ತೆ ಏನೋ ಆಯ್ತಂತೆ, ಅದು ರಾಜ್ಯಲ್ಲಿ ಅಂತ ಇತ್ಯರ್ಥ ಆಯ್ತು ಅಂತ ಹೇಳಿದರು. ಹೆಸರಿಗೆ ಮಾತ್ರ ಇಲ್ಲೆಲ್ಲ, ಅದೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಈಗ ನೀವು ಹೇಳ್ತಿರುವಾಗ ನನಗೊಂದು ಪ್ರಶ್ನೆ ಬರ್ತಾ ಇದೆ, ನಾಟಕ ತಂಡಗಳು ವೇದಿಕೆಯಲ್ಲಿ ಮಾತ್ರ ಅಥವಾ ಹೀಗೆ ಕೂಡ ತಂಡವಾಗಿಯೇ ಇರ್ತದ ನಾಟಕಗಳು? ನಾಟಕಕ್ಕೋಸ್ಕರ ಒಂದು ತಂಡ ಆಗುವುದಲ್ವಾ? ಕಲಾವಿದರಲ್ಲೇ ತಂಡಗಳಿದೆಯಾ ಅಂತ? ಇದೆ, ತುಂಬ ತಂಡಗಳಿವೆ ಕಲಾವಿದರಲ್ಲಿ. ನಾಟಕ ತಂಡ ಆದಮೇಲೆ ಅವರೊಳಗೆ ಇನ್ನೊಂದು ತಂಡಗಳು ಸ್ಟಾರ್ಟ್ ಆಗ್ತದೆ. ಅವರ ಒಳಗೆ ಸ್ವಲ್ಪ ಹೆಸರಾಗಬೇಕು, ಆಮೇಲೆ ಸ್ಟಾರ್ಟ್ ಆಗ್ತದೆ. ಅಷ್ಟರಾಗಿಲ್ಲ, ಸ್ವಲ್ಪ ಹೆಸರಾದ್ಮೇಲೆ ಸ್ಟಾರ್ಟ್ ಆಗ್ತದೆ ಒಂದೊಂದು ಗ್ಯಾಂಗ್ ಆಗಲಿಕ್ಕೆ. ಪಾರ್ಟ್ ಒಳಗಿಂದ ಅದು ಹಾಗೆ ಮಾರೆ, ಅವ್ರು ಹೀಗೆ ಮಾರೆ, ಒಂದೊಂದು ಆಗ್ತಾ ಇರ್ತದೆ ಹೆಸರಾದ್ಮೇಲೆ. ಯುವ ಶೆಟ್ಟಿ ಪ್ರತಿಯೊಬ್ಬರು ಕಲಾವಿದನಿಗೆ ನೋವಾದರೆ ಮೊದಲು ಮಾತಾಡ್ದವನೇ. ಯಾರು? ಯುವ ಶೆಟ್ಟಿ. ಅವನೇ ಮಾತಾಡೋದು. ಕಲಾವಿದರ ನೋವು ಗೊತ್ತುಂಟ ಅವನಿಗೆ. ಹಾಗಾಗಿ ಓಪನ್ ಆಗಿ ಯಾರು ಮಾತಾಡ್ತಾರೆ? ಅವ್ರು ಯಾವಾಗಲೂ ನಿಷ್ಠುರವೇ. ನಾನು ಯಾವಾಗಲೂ ಹೇಳ್ತೇನೆ ಅವನಿಗೆ, ನಾವು ಡೈರೆಕ್ಟ್ ಮಾತಾಡೋರೆಲ್ಲ ನಿಷ್ಠುರ. ಗುಟ್ಟಲ್ಲಿ ಮಾತಾಡುವವರೆಲ್ಲ ಆಗ್ತಾರೆ, ಇಲ್ಲಿ ಒಂದು ಫೋನ್ ಮಾಡಿ ಅಲ್ಲಿ ಒಂದು ಬೇರೆ ಮಾತಾಡುವವರೆಲ್ಲ ಅವರೆಲ್ಲ ಸರಿ ಆಗ್ತಾರೆ. ನಮಗೆಲ್ಲ ಆಗುದಿಲ್ಲ ಅದೆಲ್ಲ. ಎಸ್. ಸೊ ಕಲಾ ಜೀವನ ಒಂದು ಕಡೆ ಆದರೆ, ಇನ್ನು ಮುಂದಿನ ಜೀವನದ ಬಗ್ಗೆ ನಿಮಗಿರುವಂತಹ ಕನಸು ಯಾವ್ಯಾವ ಸಿನಿಮಾಗಳೀಗ ಕೈಯಲ್ಲಿದೆ? ಆಫರ್ಗಳು ಸಿನಿಮಾ ಇದ್ದದ್ದೆಲ್ಲ ಆಗಿವೆ ಇತ್ತು ಎಲ್ಲ. ನಾನು ಕೊಡವ ಭಾಷೆಯಲ್ಲಿ ಒಂದು 5 ಲ್ಯಾಂಗ್ವೇಜ್ ಮಾಡಿದೆ ನನ್ನ ಲೈಫಲ್ಲಿ. ಒಂದು ಮಲಯಾಳಿ ಮಾಡಿದೆ, ಆಮೇಲೆ ಕೊಡವ ಭಾಷೆ ಮಾಡಿದೆ, ಕೊಂಕಣಿ ಮಾಡಿದ್ದೀನಿ, ತುಳು ಮಾಡಿದ್ದೀನಿ, ಕನ್ನಡ ಮಾಡಿದ್ದೀನಿ. 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡಿದ್ದೀನಿ. ಅದು ಮೊನ್ನೆ ಒಂದು ಸ್ಟೇಟ್ ಇದು ಅವಾರ್ಡ್ ಮೂವಿ, ಕೊಡವ ಮೂವಿ, ಅದರಲ್ಲಿ ಸಹ ಮಾಡಿದ್ದೇನೆ. ಖುಷಿ ಉಂಟು. ಮತ್ತೆ ಕನಸು ಅಂತ ಇಲ್ಲ ನನಗೆ, ಇಲ್ಲ ನನಗೆ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅದು ಆಸೆ ಇಲ್ಲ. ಇದರಲ್ಲಿ ಖುಷಿಯಲ್ಲಿರ್ಬೇಕಷ್ಟೇ.
ಅದು ಆಸೆ ಇಲ್ಲ ನನಗೆ, ಮೊದಲು ಸಹ ಇಲ್ಲ, ಇನ್ನೂ ಸಹ ಇಲ್ಲ, ಅಷ್ಟೇ. ಅದಾಗಬೇಕು ಇದಾಗಬೇಕು ಆಗೋದಿದ್ರೆ ದೇವರು ಮಾಡಿಸ್ತಾನೆ ಖಂಡಿತ. ಅದಾಗಲೇಬೇಕಂತಿದ್ರೆ ದೇವರು 100% ಮಾಡಿಸ್ತಾನೆ. ನಿಮಗೆ ಅದು ತಿನ್ನುವ ಯೋಗ ಮತ್ತು ಯೋಗ್ಯತೆ ಎರಡು ಬೇಕಂತೆ. ಯೋಗ ಮತ್ತು ಯೋಗ್ಯತೆ ಅದೆರಡು ಇದ್ರೆ ಖಂಡಿತ ಆಗ್ತದೆ, ಇಲ್ಲದಿದ್ರೆ ಇಲ್ಲ. ಮತ್ತೊಬ್ಬನ ಇದಕ್ಕೆ ನಾವು ಆಸೆ ಮಾಡಬಾರ್ದು ಯಾವಾಗಲೂ. ಇನ್ನೊಬ್ಬನಕ್ಕೆ ನಮ್ಮಲ್ಲಿ ಇರೋದು 10 ರೂಪಾಯಿ, ನಾವು 100 ರೂಪಾಯಿ ಖರ್ಚಿದ ಆಸೆ ಮಾಡಬಾರ್ದು. 10 ರೂಪಾಯಲ್ಲಿ ಖುಷಿ ಪಡಬೇಕು ಅಷ್ಟೇ. ಓಕೆ. ಸೊ ಈಗ ಸಿನಿಮಾಗಳು ಒಂದು ಕಡೆ ಆದರೆ ಮುಂದೆ ಜೀವನ ಬಗ್ಗೆ ಕನಸಿಲ್ಲ ಅಂತ ಹೇಳ್ತೀರಾ. ಸೊ ಯಾವುದೇ ಆದರೂ ಒಂದು ಸಮಯದಲ್ಲಿ ನಿಮಗೆ ಅನಿಸಿದ್ಯಾ ಈ ಡ್ರಾಮಾ ಜೀವನ ಸಾಕಿಲ್ಲಿ ನಿಲ್ಲಿಸ್ಬಿಡೋಣ, ಇದು ನಂಗೆ ನಡೆಯೋದಿಲ್ಲ ಅಂತ? ರೀಸೆಂಟ್ ಆಯಿತು, ಒಂದು ಹೋದ ವಾರದಲ್ಲಿ ನಾನೇ ರಿಹರ್ಸಲ್ ಆಗುವಾಗ ನಾನಂದರೆ ನನ್ನ ತಂಡದಲ್ಲಿ ಪ್ರತಿ ವರ್ಷ ನಾನು ಒಂದು ಹೊಸ ಕಲಾವಿದರಿಗೆ ಅವಕಾಶ ಕೊಡೋದು ತುಂಬ. ಅದು ಸಣ್ಣ ಸಣ್ಣ ಮಕ್ಕಳಿಗೆ, ಶಾಲೆ ಬಿಡು ಕಾಲೇಜ್ ಬಿಟ್ಟವರಿಗೆಲ್ಲ ಅಂತವರಿಗೆ. ನನ್ನ ಟೀಮಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ರಾಮಾನಂದ ಎಲ್ಲ, ಯಾಕೆ ಪ್ರೊಫೆಷ್ನಲ್ ಆರ್ಟಿಸ್ಟನ್ನು ಹಾಕಿ ಡ್ರಾಮಾ ಒಳ್ಳೇದಾಗ್ತದೆ, ಹೊಸಬರಿಗೆ ಯಾಕೆ ಅವಕಾಶ ಕೊಡ್ತೀರಾ ಅಂತ. ಯಾಕಂದರೆ ನನ್ನ ಲೈಫಲ್ಲಿ ನಾನು ಒಂದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಸಹ ತುಂಬ ಕಷ್ಟಪಟ್ಟಿದ್ದೇನೆ. ನಮಗೆ ಅವಕಾಶ ಸಿಗಲಿಲ್ಲ, ನಾವೇ ಅವಕಾಶವನ್ನು ಮಾಡ್ಕೊಂಡು ಹೋದದ್ದು. ಅವಕಾಶ ನಮಗೆ ಯಾರು ಕರೆದು ಕೊಟ್ಟದಲ್ಲ, ನಾವೇ ಮಾಡ್ಕೊಂಡು ಹೋದದ್ದು. ನಮಗೆ ಬೇಕಾದ ಅವಕಾಶ ನಾವೇ ಮಾಡ್ಕೊಂಡು ಹೋದದ್ದು. ಈಗಾಗೆಲ್ಲ ಈಗ ಕರಿಬೇಕಾಗ್ತದೆ ಬನ್ನಿ ಅಂತ. ಮತ್ತು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಮಾಡ್ತಾರೆ, ವಾಟ್ಸಪ್ಪಲ್ಲೇ, ಮತ್ತು ಅದು ಟಿಕ್ಟಾಕ್ ಅದೆಲ್ಲ ಉಂಟಲ್ಲ, ಟ್ರೋಲ್ ಎಲ್ಲ ಮಾಡ್ತಾರೆ ಅವರು. ಟ್ರೋಲ್ ಮಾಡೋದು ಬೇರೆ, ಟಿಕ್ಟಾಕ್ ಮಾಡೋದು ಬೇರೆ, ಡ್ರಾಮಾ ಮಾಡೋದು ಬೇರೆ. ನಾನು ಅಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟು ಯಾರ್ದೋ ಡಬ್ಬಿಂಗ್ ವಾಯ್ಸಿಗೆ ನಾನು ಎಕ್ಸ್ಪ್ರೆಷನ್ ಕೊಟ್ಟು ಮಾತಾಡಿ ಸೂಪರ್ ಆ್ಯಕ್ಟ್ ಮಾಡ್ತಾನೆ, ಅದು ಆ್ಯಕ್ಟಿಂಗ್ ಅಲ್ಲ. ಸ್ಟೇಜಲ್ಲಿ ಬಂದು ಅವನ ವಾಯ್ಸಲ್ಲಿ ಆಂಗಿಕವಾಗಿ ಲೌಕಿಕವಾಗಿ ಎಲ್ಲ ಫಿಟ್ಟಾಗಿ ಅವನು ಮಾತನಾಡಿದರೆ ಅವನ ಕಲಾವಿದ ಅಂತ ಹೇಳ್ಬೋದು. ಹಾಗಾಗಿ ಆರ್ಟಿಸ್ಟ್ಗಳನ್ನೆಲ್ಲ ಕರೆದು ಎಲ್ಲ ರಿಹರ್ಸಲ್ ಕೊಟ್ಟು ಬೈದು ಲಾಸ್ಟಿಗೆ 2 ದಿವಸ ಇರುವಾಗ ಆ ಒಂದು ಗ್ರ್ಯಾಂಡ್ ಟ್ರಯಲ್ ಮಾಡಿಕೊಂಡು ರೆಡಿ ಅಂತ ಹೋಗುವಾಗ ಅದರಲ್ಲಿ ನಾವು ಹೇಳಿದ್ದು ಒಂದು 30% ಬರಲಿಲ್ಲ ಅಂದರೆ, ಹೇಳಿಕೊಟ್ಟದ್ದು 30%, ಹಾಗೆ ಬೇಜಾರಾಗ್ತದೆ. ಮೊನ್ನೆ ಹೇಳಿದೆ ನಾನು, ಸಾಕು ಮಾರೆ ನಾನು ಡ್ರಾಮಾ ಬೇಡ ಅಂತ, ಸತ್ತೋಗ್ಲಿ ಆಚೆ, ನನ್ನಷ್ಟಕ್ಕೆ ಇರ್ತೀನಿ ಎಲ್ಲಿಯಾದರೂ ಹೋಗಿ ಅಂತ. ಅಷ್ಟು ಬೇಜಾರಾಗಿತ್ತು ಲೈಫ್. ಆಗ ಅವ್ರು ಹೇಳಿದರು, ನಾನು ಹೇಳಲಿಲ್ವಾ ಪ್ರೊಫೆಷ್ನಲ್ ಆರ್ಟಿಸ್ಟ್ ಹಾಕಿ ಇವ್ರು ಬೇಡ, ಹೊಸಬರಿಗೆ ಬೇಡ ಅವಕಾಶ ಕೊಡೋದು ಅಂತ. ಆ ಥರ ಮೊನ್ನೆ ಆಗಿದೆ ರೀಸೆಂಟ್, 1-2 ವಾರ. ಆದರೆ ದೇವರು ಬಿಡಲಿಲ್ಲ, ಕೈ ಬಿಡಲಿ, ಶಾರದಾ ಮಾತೆ ಕೈ ಬಿಡಲಿಲ್ಲ. 2 ಶೋ ಸಹ ಸೂಪರ್ ಹಿಟ್ ಆಯಿತು. ಅದಂತೂ ತುಳು ಭಾಷೆ ಬಗ್ಗೆ ತುಂಬ ವೈರಲ್ ಆಯಿತು. ತುಳು ಲಿಪಿ ಕಲಿಸುವಂಥ ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ತುಂಬ ಅಂದರೆ ತುಂಬ ವೈರಲ್ ಆಯಿತು. ನಂಬಿಕೆ ಉಂಟು ನನಗೆ, ದೇವರು ಕೈ ಬಿಡೋದಿಲ್ಲ ಅಂತ. ಅದಷ್ಟು ಜನಗಳಿಗೆ ಇಷ್ಟ ಆಗ್ತದೆ, ಅವರ ಕ್ಯಾರೆಕ್ಟರ್ ಎಲ್ಲ, ರೋಲ್ ಎಲ್ಲ ಅವರಿಗೆ ಇಷ್ಟ ಆಗ್ತದೆ. ನಮಗೆ ಇಷ್ಟ ಆಗೋದಿಲ್ಲ, ನಮ್ಗೆ ಎಷ್ಟು ಮಾಡಿದ್ರೆ ಇಷ್ಟ ಆಗೋದಿಲ್ಲ, ಆ ಥರ ಆಗಿದೆ. ಓಕೆ. ಗುರುಗಳಾಗಿ ನೀವು ತುಂಬ ಸ್ಟ್ರಿಕ್ಟಾ? ಪಕ್ಕ, ತುಂಬ ಜೋರು. ನಾನು ಹೊರಗೆ ಫ್ರೆಂಡ್ಲಿ ಆಗಿರ್ತೇನೆ, ಗಾಡಿಯಲ್ಲೆಲ್ಲ ಫ್ರೆಂಡ್ಲಿ ಆಗಿರ್ತೇನೆ, ಸ್ಟೇಜಲ್ಲಿ ಎಲ್ಲ ಸ್ಟ್ರಿಕ್ಟ್ ಇರ್ತೇನೆ ತುಂಬ. ಭಗವಂತ ಬಂದು ನಿಮಗೊಂದು ಒಂದು ವರ ಅಂತ ಕೊಟ್ಟರೆ, ಜೀವನದಲ್ಲಿ ಈ ಘಟ್ಟವನ್ನು ಬದಲಾಯಿಸ್ತೇನೆ ಅಥವಾ ಡಿಲೀಟ್ ಮಾಡ್ತೇನೆ, ಕಟ್ ಮಾಡಿ ತೆಗೆದು ಹಾಕ್ತೇನೆ ಅಂತ, ಅಂತಹ ಸನ್ನಿವೇಶ ಯಾವುದು, ಅಂತಹ ಘಟನೆ ಯಾವುದು? ನಾನು ಈಗಲೂ ದೇವರ ಹತ್ರ ಹೋದರೆ ಒಂದು ಕೇಳೋದು ಇಷ್ಟೇ, ಕೈಕಾಲು ಸುಖ ಕೊಡು, ಮತ್ತು ಸಂಪಾದನೆ ಮಾಡುವಷ್ಟು ಒಂದು ಯೋಗ ಬಗ್ಗೆ ಕೊಡು, ಮತ್ತು ಅದರಲ್ಲಿ ನನ್ನ ಸಂಪಾದನೆಯಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕಂತ ನಾನು ಅಷ್ಟೇ ಕೇಳೋದು. ಈಗ ದೇವ್ರು ಬಂದರೆ ಸಹ ಅಷ್ಟೇ ಕೇಳೋದು. ನೀನು ಎಂತ ಕೊಡಬೇಕಾದ್ರೆ ಕೋಟಿಗಟ್ಟಲೆ ಕೊಡು, ಪರವಾಗಿಲ್ಲ. ಆದರೆ ನನಗೆ ಎಷ್ಟು 30% ಬೇಕಾದ ತೆಗೆದು ಉಳಿದದೆಲ್ಲ ಹಂಚುವಂಥ ಒಂದು ಒಳ್ಳೆ ಮನಸ್ಸು ಕೊಡು ಅಷ್ಟೇ. ನಾವು ಅದೇ ಮಾಡೋದು, ಈಗ ಸಹ ಅದೇ ಮಾಡ್ತಾಯಿದ್ದೆ ನಾನು. ನಾವು ಪ್ರತಿ ವರ್ಷ ಸಹ ಡ್ರಾಮಾ ಮಾಡಿದರೆ, ಟಿಕೆಟ್ ಶೋ ಮಾಡಿದರೆ ಒಂದು 50,000 ಹೆಲ್ಪ್ ಮಾಡ್ತೇನೆ ಪ್ರತಿ ವರ್ಷ. ಈ ಒಂದು 7.5 ಲಕ್ಷ ಹೆಲ್ಪ್ ಮಾಡಿದ್ದೇವೆ. ಇಷ್ಟವರೆಗೆ ನಾವು ಎಲ್ಲಿ ಸಹ ಪ್ರಚಾರ ಕೊಡಲಿಲ್ಲ. ಪ್ರಚಾರ ಕೊಟ್ಟಿದ್ದೆ ಫಸ್ಟ್ ಒಮ್ಮೆ ನಾವು ಸ್ಪಂದನ ಕಲಾವೇದಿಕೆ ಅಂತ ನಾವು ಮಾಡಿದ್ವಿ. ಸ್ಪಂದನ ಎಲ್ಲರ ಪಾಪದವರಿಗೂ ಸ್ಪಂದಿಸುವಂತ ಒಂದು 10 ವರ್ಷದ ಹಿಂದೆ, ಸ್ಟಾರ್ಟಿಂಗ್ 10-12 ವರ್ಷದ ಹಿಂದೆ ನಾವು ಒಂದು ಟಿಕೆಟ್ ಶೋ ಮಾಡುವಾಗ ನಾವು ಒಂದು ಯಾರಿಗಾದ್ರು ಹೆಲ್ಪ್ ಮಾಡುವಂತ. ಆ ಟೈಮಲ್ಲಿ ನಾವು ಒಂದು 10-12 ವರ್ಷ ಹಿಂದೆ ಇಬ್ಬರಿಗೆ, ಒಬ್ಬರು ಕಿಡ್ನಿ ಹೋದವರಿಗೆ ಮತ್ತೊಂದು ಮರದಿಂದ ಬಿದ್ದ ಒಂದು ವ್ಯಕ್ತಿಗೆ 25,000 ಸಾವಿರ ಆ ಟೈಮಲ್ಲಿ ಕೊಟ್ಟಿದ್ದೆ. ಅದೇ ಸ್ಟಾರ್ಟ್ ಆಯ್ತು ಲೈಫಲ್ಲಿ ನಮ್ಮದು. ಪ್ರತಿ ವರ್ಷ ಸಹ ಹೆಲ್ಪ್ ಮಾಡ್ತೆ. ಈ ವರ್ಷ ಸಹ ಪ್ಲ್ಯಾನ್ ಮಾಡಿದೆ, ಒಂದು ಕಲಾವಿದೆ ಮನೆಗೆ ಇದರೆಲ್ಲ ಬಾಗಿಲೆಲ್ಲ ಇಲ್ಲ, 2 ಹೆಣ್ಮಕ್ಳು ಇರೋದು, ಅವರಿಗೊಂದು ಮನೆ ಸರಿ ಮಾಡಿ ಕೊಡಬೇಕು. ಆಮೇಲೆ ಇನ್ನೊಬ್ಬರು ಕಲಾವಿದರಿದ್ದಾರೆ, ಅವರು ಕಣ್ಣು ಕಾಣೋದಿಲ್ಲ, ಅವರಿಗೆ ಅಂಧ ಕಲಾವಿದರು, ಸಿಂಗರ್, ಅವರು ತುಂಬ ಒಳ್ಳೆ ಸಿಂಗರ್. ಅವರ ಹೆಂಡತಿಗೆ ಕಿಡ್ನಿ ಇದಾಗಿದೆ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದೆ. ಪ್ರತಿ ವರ್ಷ ಸಹ ಮಾಡ್ತೇನೆ.
ಖುಷಿ ಆಯಿತು ಸರ್ ನಿಮ್ಮ ಮಾತುಗಳನ್ನು ಕೇಳಿ. ಬಹುಶಃ ನೀವು ಆ ದುಡ್ಡುಗಳನ್ನು ಸೇವ್ ಮಾಡ್ತಿದ್ರೆ ಈಗ ಒಂದು ಲೆವೆಲಲ್ಲಿ ನೀವು ಇರ್ತಿದ್ರಿ, ಬಟ್ ಆ ಪುಣ್ಯನ ಸಂಪಾದನೆ ಮಾಡಿದ್ದೀರಾ, ಪುಣ್ಯ ಡಬಲ್ ಆಗ್ತಾ ಹೋಗಿದೆ ನಿಮಗೆ. ಎಸ್. ಸೊ ಈಗ ಸಿನಿಮಾದಲ್ಲಿ ಯುವ ಜನರು ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈಗ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ ಸಿನಿಮಾ ನೋಡಿರ್ಬೋದು, ಒಳ್ಳೆ ಟ್ರೆಂಡ್ ಸೆಟ್ ಮಾಡಿತ್ತು, ತುಂಬ ಸಕ್ಸಸ್ಫುಲ್ ಸಿನಿಮಾ. ಅದರಲ್ಲಿ ಸ್ಟಾರ್ಟ್ ಮಾಡಿದವರೇ ನೀವು ಆ ಸಿನಿಮಾವನ್ನು. ಸೊ ವಿನೀತ್ ಅವರಿರ್ಬೋದು ಅಥವಾ ಈಗ ರೂಪೇಶ್ ಶೆಟ್ಟಿ ಅವರು ಆಗಿರ್ಬೋದು, ಅರ್ಜುನ್ ಕಾಪಿಕಾಡ್ ಆಗಿರ್ಬೋದು, ಹೀಗೆ ತುಂಬ ಯುವ ಜನರು ಈಗ ತುಳು ಸಿನಿಮಾವನ್ನು ಸ್ವಲ್ಪ ಮೇಲೆತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದು ಕಾಣಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ, ಯುವ ಜನರಿಂದ ಇದು ಬದಲಾಗಬಹುದಾ? ಸಿನಿಮಾದ ಪದ್ಧತಿಗಳು ಅಥವಾ ಸಿನಿಮಾ ಬರುವಂಥ ರೀತಿ, ಮೇಕಿಂಗ್ ಅಥವಾ ಬಜೆಟ್ ಎಲ್ಲವೂ ಬದಲಾಗಬಹುದಾ? ಬದಲಾಗಬಹುದಂತ ನಂಬಿಕೆ ಇದೆ. ಯಾಕಂದ್ರೆ ಹೊಸ ತಲೆಗಳೆಲ್ಲ ಒಟ್ಟಾದ್ಮೇಲೆ ಅದರಲ್ಲಿ ಹೊಸ ಹೊಸ ಆಲೋಚನೆಗಳು ಬರ್ತದೆ. ಮತ್ತೆ ರಿಪಿಟೇಷನ್ ಇಲ್ಲ ಯಾವುದು ಸಿನಿಮಾದಲ್ಲಿ ಕೂಡ. ಈಗ ಬಂದಂಥ ಎಲ್ಲ ಯಾವುದಾಗಲಿ ರಾಜ್ ಸೌಂಡ್ಸ್ ಆಗಲಿ ರಿಪಿಟೇಷನ್ ಕಾಮಿಡಿ ಎಲ್ಲ ಇಲ್ಲ, ಬೇರೆ ಬೇರೆ ಥರ ಇದೆ, ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ ಎಲ್ಲರ ಹತ್ರ ಸಹ. ಬದಲಾವಣೆಗಳು ತುಂಬ ಬರ್ಬೋದಂತ ನಂಬಿಕೆ. ಮತ್ತು ವಿನೀತ್ ಎಲ್ಲ ತುಂಬ ಸ್ಟ್ರಗಲ್ ಮಾಡಿದಂಥ ವ್ಯಕ್ತಿ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾನೆ. ಒಳ್ಳೆ ಹುಡುಗ, ಆಡ್ಲಿ ತುಂಬ ಒಳ್ಳೆ ಹುಡುಗ ಯಾರು ವಿನೀತ್. ಮತ್ತು ರೂಪೇಶ್ ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾನೆ ಈ ಲೆವೆಲಿಗೆ. ಅದೇ ಯಾರು ಪರ್ಫೆಕ್ಟಾಗಿ ಇರ್ತಾರೋ ಅವರಿಗೆ ದೇವರು ಹೇಳಿದಾರಲ್ಲ, ದೇವರು ಕೊಡ್ತಾನೆ ಅಂತ, ಕೊಟ್ಟಿದ್ದಾರೆ ದೇವರು ಖಂಡಿತ. ವಿನೀತಿಗೆ ಅಷ್ಟೇ, ಮತ್ತು ರೂಪೇಶ್ಗೆ ಅಷ್ಟೇ. ಮತ್ತು ಅರ್ಜುನ್ನ ಬಗ್ಗೆ ಮಾತಾಡಲಿಕ್ಕಿಲ್ಲ, ಅರ್ಜುನ್ ಅಲ್ಟಿಮೇಟ್. ಆ ಥರ ಹೀರೋ ಇಲ್ಲ. ಒಂದು ತೆಲುಗು ತಮಿಳ್ ರೇಂಜಲ್ಲಿ ಇರುವಂಥ ಹೀರೋ ಯಾರು ಅರ್ಜುನ್ ಕಾಪಿಕಾಡ್. ನನ್ನ ಅಭಿಪ್ರಾಯ ಅರ್ಜುನ್ ತುಳುಗಿಂತ ಅರ್ಜುನ್ಗೆ ತೆಲುಗು ತಮಿಳಲ್ಲಿ ಅವಕಾಶ ಸಿಗಬೇಕು ಅಂತ ನಾನು ಆಸೆ ಪಡ್ತೇನೆ. ಯಾಕಂದರೆ 100% ಒಂದು ಸೂಪರ್ ಹೀರೋ ಆಗ್ತಾರೆ ಅರ್ಜುನ್ ತೆಲುಗು ತಮಿಳಲ್ಲಿ. ವೆರಿ ನೈಸ್. ಸೊ ನಿಮ್ಮ ಆಶೀರ್ವಾದ ಕೂಡ ಇರಲಿ ಸರ್, ಆದಷ್ಟು ಬೇಗ ಅಂಥ ಅವಕಾಶಗಳು ಸಿಗಲಿ. ಖಂಡಿತ ಆಗ್ತದೆ, ನಂಗೆ ನಂಬಿಕೆ ಉಂಟು. ವೆರಿ ನೈಸ್. ಸೊ ಈಗ ಜೀವನದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದದ್ರಿಂದ ನಾನಿಷ್ಟು ಗಟ್ಟಿಯಾದ ನನ್ನ ಕನಸನ್ನು ನನಸಾಗಿಸ್ಕೊಳ್ಳಿಕ್ಕೆ ಸಹಾಯ ಆಯಿತು ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು, ಯಾರಿಗೆ ಆ ಥ್ಯಾಂಕ್ ಯು ಅನ್ನುವಂಥ ಪದ? ನನ್ನ ಅಣ್ಣನಿಗೆ, ಬೇರೆ ಯಾರಿಗಿಲ್ಲ. ನಾನು ಎಂತ ಇದ್ರೆ ಸರ್ ನನ್ನ ಅಣ್ಣನಿಗೆ, ಅವನೊಬ್ಬನೇ. ಅವನಿಂದಲೇ ಏನಿದ್ರೆ ಸರ್ ನಾನು ಇಲ್ಲದೆ ಝೀರೋ ನಾನು. ವೆರಿ ನೈಸ್. ಸೊ ಸಾರಿ ಅಂತ ಕೇಳೋದಾದ್ರೆ ಯಾರಿಗಾದ್ರೂ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಏನೋ ಒಂದು ತಪ್ಪುಗಳು ಅಮ್ಮನಿಗೆ ಸಾರಿ ಕೇಳೋದಷ್ಟೇ. ಯಾಕಂದ್ರೆ ನಾನು ಸಿಟ್ಟು ಬಂದರೆ ಒಟ್ಟ ಸಿಚೋರೆ, ಬಟ್ ನಾನು ತುಂಬ ನನ್ನನ್ನು ಕರೆಯೋದು ಬೆಚ್ಚ ಶಂಕರ್ ಅಂತ ಕರೆಯೋದು. ಕೆಲವು ಹುಚ್ಚ ವೆಂಕಟೇಶ್ ಅಂತ ಕರೀತಾರೆ, ಕೆಲವೊಮ್ಮೆ ಹುಚ್ಚ ವೆಂಕಟೇಶ್ ಬಂದ ಅಂತ ಕರೀತಾರೆ. ತುಂಬ ಸಿಟ್ಟು ಬರೋದು ನನಗೆ ಬೇಗ. ನನ್ನ ಒಂದು ಹಾಳು ಅಭ್ಯಾಸ ಅಂದರೆ ಸಿಟ್ಟು, ತುಂಬ ಸಿಟ್ಟು ಬರೋದು ಬೇಗ. ಬಂದಾಯಿತು ಸಿಟ್ಟು, ಒಂದು 10 ನಿಮಿಷ ಅಷ್ಟೇ, ಮತ್ತಿಲ್ಲ. 10 ನಿಮಿಷದಲ್ಲಿ ಏನಾಗ್ತದೆ ಗೊತ್ತಿಲ್ಲ, ಆ ಥರ ಆಗ್ತದೆ, ಅಷ್ಟು ಸಿಟ್ಟು ಬರ್ತದೆ ನನಗೆ. ಹಾಗಾಗಿ ಸಾರಿ ಕೇಳಿದ್ರೆ ಅಮ್ಮನಿಗೆ. ಎಸ್. ನಿಮ್ಮ ಜೀವನವನ್ನು ಒಂದು ಆತ್ಮಕಥೆಯಾಗಿ ಬರೆಯುವುದಾದರೆ ಯಾವ ಟೈಟಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಜೀವನ ಅಂಥ ಕತೆ ಬರೀಲಿಕ್ಕೆ ಇಲ್ಲ. ಆದರೆ ಕೂಡ ನಾನೊಂದು ಬರ್ದೆ ಅನ್ಕೊಳ್ಳಿ ಸರ್, ನಂಗೊಂದು ಸಜೆಸ್ಟ್ ಮಾಡೋದಾದರೆ ನಿಮ್ಮ ಜೀವನದ ಕತೆಗೆ ಏನು ಅಂತ ಹೆಸರು ಕೊಡ್ತೀರಾ? ಶೂನ್ಯ. ಆಹಾ, ವೆರಿ ನೈಸ್. ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಇವತ್ತು ನೀವು ನಿಮ್ಮ ಅಂತರಾಳವನ್ನು ನನ್ನ ಎದುರು ಬಿಚ್ಚಿಟ್ರಿ. ಬಹುಶಃ ಎಷ್ಟು ನಿಮಗೆ ನಿರಾಳ ಆಗಿದೆ ಇಲ್ಲೋ ಅಂತ ಗೊತ್ತಿಲ್ಲ, ಆದರೂ ಕೊಡೋರಿಗೆ ಚೆನ್ನಾಗಿ ಏಟು ಕೊಟ್ಟಿದ್ದೀರಾ ಇವತ್ತು. ನಿಮಗೆ ಹೇಗೆ ಅನ್ನಿಸ್ತು? ನಾನು ಕಾರ್ಯಕ್ರಮ ನೋಡ್ತಾ ಇದ್ದೆ, ಮತ್ತು ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಕ್ಷಮೆ ಯಾಚಿಸ್ತೇನೆ. ಯಾಕಂದರೆ ನೀವು ಕರೆಯೋ ಹೊತ್ತಿಗೆ ನನಗೆ ಬರಲಿಕ್ಕೆ ಆಗಲಿಲ್ಲ, ಒಂದು 2-3 ಎಪಿಸೋಡಿಗೆ ಕರೀಲಿಕ್ಕೆ. ನಾನು ನಾನೇ ಸ್ವಲ್ಪ ಬ್ಯುಸಿ ಇದ್ದೆ, ನನಗೆ ಕೆಲವು ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಹತ್ರ, ನಿಮ್ಮ ಸ್ಪಂದನ ವಾಹಿನಿ ಎಲ್ಲ ತಂಡದವರ ಹತ್ರ ನಾನು ಕ್ಷಮೆ ಯಾಚಿಸ್ತೇನೆ. ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಒಬ್ಬ ಕಲಾವಿದನ ಅಂತರಾಳದ ಬದುಕನ್ನು ನೀವು ಇಲ್ಲಿ ಪರಿಚಯ ಮಾಡ್ತಾ ಇದ್ದೀರಿ. ಇಲ್ಲದಿದ್ದರೆ ಯಾರು ಏನು ಎತ್ತ ಅಂತ ಯಾರಿಗೆ ಸಹ ಗೊತ್ತಿಲ್ಲ. ಅದೇ ಮೀಡಿಯಾ ಅಂದರೆ ಅದೇ, ಒಬ್ಬನ ಒಳ್ಳೆತನವನ್ನು ಹೊರಗೆ ತೋರಿಸಬೇಕು. ಒಂದು ಕಲಾವಿದನ ಅವನ ಏನು ಬೇಸರ ಸಂಗತಿ ಇದೆ, ಖುಷಿ ಏನಿದೆ, ಅದನ್ನು ಹೊರಗೆ ತೋರಿಸಬೇಕಾದ್ರೆ ಮೀಡಿಯಾಗಳು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರಬೇಕು. ಅದರಿಂದ ಮಾತ್ರ ಕಲಾವಿದ ಏನು ಅಂತ ಗೊತ್ತಾಗೋದು. ಇಲ್ದಿದ್ರೆ ಆರ್ಗೆ ಮಾರೆ ಅವ್ರಿಗೆ ಅಂತೆ ನೋಡ್ತಾರೆ. ಈಗ ನಾನು ಹೇಳ್ದು, ನಮ್ಮ ನೋಡುವಾಗ ಎಲ್ಲ ಡೊನೇಷನ್ಗೆಲ್ಲ ಕೆಲವು ಬರ್ತಾರೆ. ಸಿನಿಮಾದಲ್ಲಿ ಮಾಡ್ತಾರೆ ಅವರು, ಅಷ್ಟು ಸಿನಿಮಾ ಮಾಡಿದೆ, ಎಷ್ಟು ಇವ್ರದ್ದು ಹಣ ಉಂಟು ಅಂತ. ನಮಗೆಲ್ಲ ಎಷ್ಟು ಪೇಮೆಂಟ್ ಕೊಡ್ತಾರೆ, ಏನಾಗಿದೆ ಅದೆಲ್ಲ ಯಾರಿಗೆ ಗೊತ್ತಿಲ್ಲ. ನಾವು ನೋಡುವಾಗ ಇವರು ಅಷ್ಟರಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ. ನಾವು ಕಾರ್ ಲಾನ್ ತೆಗೆದು ಎಷ್ಟು ಮಾಡಿದ್ರೆ ನಮಗೆ ಗೊತ್ತು, ಯಾವುದ್ರಲ್ಲಿ ಲಾನ್ ಮಾಡಿ ಗಾಡಿ ತೆಗಿತೀರಿ ಅದೆಲ್ಲ ನಮಗೆ ಗೊತ್ತು.
ಅದೇ ಥರ ಯಾವುದೇ ಒಂದು ಕಲಾವಿದನೊಂದು ಚಿತ್ರಣ ಹೊರಗೆ ಬೀರಬೇಕಾದ್ರೆ ಅದಕ್ಕೆ ಕಾರಣ ಒಂದು ಮೀಡಿಯಾ. ತುಂಬ ಖುಷಿ ಆಯಿತು ಈ ಕಾರ್ಯಕ್ರಮ ಅಂತರಾಳ. ಎಲ್ಲ ಸ್ಪಂದನ ವಾಹಿನಿ ಅಂತ ಸ್ಪಂದನ ವಾಹಿನಿಯಲ್ಲಿ ಯಾರೆಲ್ಲ ಇದ್ದೀರಾ ಕೆಲಸ ಮಾಡ್ಕೊಂಡು ಅವರಿಗೆಲ್ಲೂ ಧನ್ಯವಾದ ಹೇಳ್ತೇನೆ. ಹಾಗೂ ತಮಗೂ ನನ್ನನ್ನು ಕರೆದು ಈ ಒಂದು ಹಾಟ್ ಸೀಟ್ ಅಲ್ಲಿ ಕೂತ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಜೀವನದಲ್ಲಿ ಹಾಸ್ಯ ಅಂತ ಹೇಳುವಂಥದ್ದು ಎಷ್ಟು ಭಾಗ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಭೂಮಿಯಲ್ಲಿ ಒಂದು 75% ನೀರೇ ಇದೆ ಅಂತೆ, ಸ್ಥಳ ಇರುವಂಥದ್ದು ಇಷ್ಟೇ. ಆದರೆ ನಮಗೆ ಕಾಣಿಸುವಂಥದ್ದು ಸ್ಥಳ ಅಥವಾ ಜಾಗ ಮಾತ್ರ. ಹಾಗಾಗಿ ನಮ್ಮ ಜೀವನದಲ್ಲಿರುವಂಥ ಖುಷಿಗಿಂತ ದುಃಖಗಳು ಹೆಚ್ಚೇ ಇರುತ್ತೆ. ಆದರೆ ಅದನ್ನು ಮರೆಮಾಚಿ ನಗುವನ್ನು ಮಾತ್ರ ಹೊರಗಡೆ ತೋರಿಸೋಣ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ. ಮನೆ ಕಟ್ಟುವ ಕನಸು ನಿಮ್ಮದಾಗಿದ್ದರೆ ನಿಮ್ಮ ಕನಸಿನ ಮನೆ ಕಟ್ಟಲು ವಿವಿಧ ಹೊಸ ವಿನ್ಯಾಸ ಹೊಂದಿರುವ ಉತ್ತಮ ಗುಣಮಟ್ಟ ಮತ್ತು ದೀರ್ಘ ಬಾಳಿಕೆಯ ಸ್ಯಾನಿಟರಿ ವೇರ್, ವೆಟ್ರಿಫೈಡ್ ಟೈಲ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಬಾತ್ ಕ್ಯಾಬಿನೆಟ್, ವಾಲ್ ಟೈಲ್ಸ್ ಹಾಗೂ ಕಚೇರಿ ಕಟ್ಟಡ ಕಟ್ಟಲು ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಸಂಪರ್ಕಿಸಿ ಮಹಾಲಕ್ಷ್ಮಿ ಸಿರಮಿಕ್ ಸೆಂಟರ್, ಮಹಾಲಕ್ಷ್ಮಿ ಕಾಂಪ್ಲೆಕ್ಸ್, ಕಸಬಾ ಬಜಾರ್, ಬಂದರ್, ಮಂಗಳೂರು. ದೂರವಾಣಿ ಸಂಖ್ಯೆ 8660836009. Resin Arts Furnitures, epoxy woodworks, kitchen countertop, dining table, coffee table, wall arts ಇಂತಹ ಸೌಲಭ್ಯಗಳಿಗಾಗಿ ತಕ್ಷಣವೇ ಭೇಟಿ ನೀಡಿ. SO Enterprises, Raising Art.